ಯಾರೋ ಬರೆದ ಕವನ ಜೊತೆಯಾಗಿ ನಿನ್ನಳು. ವೇದಾವತಿ ಅಕ್ಕ ಬರ್ತೀರಾ? ಹಾಯ್ ವೇದಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಸಂತು ಕಣೇರಿ ಬರ್ತೀರಾ? ಹಾಯ್ ಸಂತು ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ಕೇಳ್ತಿದ್ದಾರೆ. ನಮ್ದು ಊಟ ಆಯ್ತು ಸರ್, ನಿಮ್ದು ಆಯ್ತಾ ಊಟ? ಏನು ಸ್ಪೆಷಲ್ ನಿಮಗೆ? ನಿಮ್ದು ಆಯ್ತಾ? ಓಕೆ 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 ಓಕೆ. ವೇದಾವತಿ ಅಕ್ಕ ಸೂಪರ್ ಲೈವ್ ಬ್ರೋ ಅಂತಿದ್ದಾರೆ. ಈಗ ಸ್ಟಾರ್ಟ್ ಆಗಿದ್ದು. ನಾನು ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ, ಇನ್ನು ಸೂಪರ್ ಆಗಬೇಕು. ನೀವೆಲ್ಲ ಸೇರಿ ಸೂಪರ್ ಮಾಡಬೇಕಾಯ್ತಾ, ನಿನ್ನೆ ಆಗಿ. ಸಂತುಕರ ನಿಮ್ಮ ಸೂಪರ್ ಲೈವ್ ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏನು ಸ್ಪೆಷಲ್ ಇತ್ತು ನಿಮಗೆ ಇವತ್ತು? സ്റ്റിക്കർ ഇടുന്നത് അത് നാന്നുണ്ടത് ക്വസ്റ്റ്യൻ ആൻസർ ഫോർമാണ് വിളിച്ചു. ರಾಮ್ ಬ್ರೋ ಬರ್ತೀರಾ? ಹಾಯ್ ರಾಮ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೊಲ್ಲರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಸಾರಿ ಅಣ್ಣ, 5 ಮಿನಿಟ್ಸಲ್ಲಿ ನಾನು ಲೈವ್ ಬರ್ತಾ ಇದ್ದೀನಿ. ನನ್ನ ಲೈವ್ ಮುಗಿದ ವಾಪಸ್ ಲೈವಿಗೆ ಬರ್ತೀನಿ. ಬಾಯ್. ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಹಾಯ್ ಸಂಪದಣ್ಣ, ವೆಲ್ಕಮ್ ಟು ಲೈವ್. ಎಂಚೊಲ್ಲರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಒಣಸಾಂಡೆ ಏದಾದ್ರು ಸ್ಪೆಷಲ್ ಇರೇಗ. ಐಶಾ ಬರ್ತೀರಾ? ಹಾಯ್ ಐಶಾ, ವೆಲ್ಕಮ್ ಟು ಲೈವ್. ನೆನ್ನೆ ಎಲ್ಲಿ ಹೋಗಿದ್ರಿ ಮಾರೆ? ಒಂದು ಮೆಸೇಜ್ ಹಾಕಿ ಸೀದಾ ಹೋಗಿದ್ದೆ ನೀವು. ನಾನು ಮತ್ತೆ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ, ನೀವು ಮತ್ತೆ ಇರಲೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಆಂಡೆ ವನಸ್ಕೇನಲ್ಲ ನಾನು ವನಸ್ಸು ಬ್ರೋ ಇರ್ನಾಡೆ ಏದಾದ್ರು ಸ್ಪೆಷಲ್ ಇರೇಗ.
సంపతని మ్యాచ్ ఉళ్ళే పనులేరా మ్యాచ్ రెండు వికెట్ పోతుంది ನನ್ನ ಕುಲ್ಲೊಚ್ಚಿ ಅಕುಲು ವಿನ್ ಆವಿರ್ ನಮ್ಮ ಸಾರಿ ಗೊಬ್ಬೆಡ್ಡೆ ನಮ್ಮ ವಿನ್ ಅಪ್ಪ ಇಜಿನ ಅಕುಲು ವಿನ್ ಆಪಿರ್ ನಿಮ್ಮದು ವಿಶೇಷ ಏನಾಯಿತು ಊಟ? ನಮ್ಮದು ವಿಶೇಷ ಏನಿಲ್ಲ, ಒಂದು ವೆಜ್ ತರಕಾರಿ ಇತ್ತು, ಕಜಿಪು ಇತ್ತು, ಕರಿ ಮತ್ತು ಚಪಾತಿ ಇತ್ತು. ಲೈಕ್ ಕೊರಿಯ ಬಂದಿದ್ದಾರೆ. ಓಕೆ ಓಕೆ ಥ್ಯಾಂಕ್ಸ್ ಅವೇ. ಐಶಾ ಹಾಯ್ ಅಂತಿದ್ದಾರೆ. ಹಾಯ್ ಹಾಯ್ ಹಾಯ್. ಮತ್ತು ಐಶಾರವರೇ ಎಲ್ಲಿಂದ ಮಾತಾಡ್ತಿದ್ದೀರಾ? ನಿಮ್ಮದು ಚಾನೆಲ್ ಉಂಟಾ? ಇಲ್ಲ. ಯಾನು ಎಲ್ಲ ಓಪನಿಂಗ್ ಒಂಜಿ 2:20 ಸಂಡೇ ಎನ್ನ ಇಲ್ಲೂ ಓಪನಿಂಗ್. ಓ ಅಂದೆ, ಕಂಗ್ರ್ಯಾಚುಲೇಷನ್ ಬ್ರೋ, ಕಂಗ್ರ್ಯಾಚುಲೇಷನ್, ವೆರಿ ಗುಡ್. ದೇವರ ಡಬಲ್ ಪಾಟ್. ಧನಂಜಯ ಮೂಲ್ಯ ಬರ್ತೀರು. ಹಾಯ್ ಧನಂಜಯ ಮೂಲ್ಯ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು ನೆಕ್ಸ್ಟ್ ಸಂಡೇನಾ? ಓಕೆ ಓಕೆ. ಒಂಜಿ ತಾರೀಕತೆ ಇಲ್ಲೊಕ್ಕಿಲ್ ಧನಂಜಯನ್ನೇ ನಮಸ್ತೆ ಕೊರೊಂದುಲ್ಲೇರು ವನಸಾಂಡೆ ಬ್ರೋ ದಾದ ವನಸ ಬಂತಾರೆ. ವನಸ ಬತ್ತನಾಥ ನನ್ನ ಬರೋಡ. ವನಸಾಂಡ್ ಆಜು ಅವರು 74 ರನ್ ಇಶಾನ್ ಕಿಶನ್ ಅಂದ ಅವೇ ಗೊಬ್ಬಡ್ ಎಗ್ ಬಣ್ಣದಿಲ್ಲ ಧನಂಜೆ. ಸೆಂಟ್ರಲಾಕ್ಸ್ ಬರ್ತೀರ ಉಡುಪಿ ಬಣ್ಣದಿಲ್ಲ. ಹಾಯ್ ಸೆಂಟ್ರಲಾಕ್ಸ್, ವೆಲ್ಕಮ್. ಸಾರಿ ಸೆಂಟ್ರಲಾಕ್ಸ್ ಆಯ್ತು, ಸ್ನೋರ್ಲೆಕ್ಸ್ ವೆಲ್ಕಮ್ ಟು ಲೈವ್. ನಂಗಳು ಉಡುಪಿಯಲ್ಲೇ, ನಂಗಳು ಮಂಗಳೂರು, ಮ್ಯಾಂಗಳೂರು. ಹಾಯ್, ನಾನು 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಹೌದಾ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಕಾರ್ತಿಕ್ ಪುತ್ತೂರು ಬರ್ತೀರಿ. ಕಾರ್ತಿಕ್ ಅನ್ನ ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು, ಥ್ಯಾಂಕ್ ಯು ಸು, ಥ್ಯಾಂಕ್ ಯು. ಆಡಿಸಿ ನೋಡು, BDC ನೋಡು, ಒಂದು ಹಾಡು ಹೇಳಿ ಬ್ರೋ. ಓಕೆ, ಅದಕ್ಕಿಂತ ಮುಂಚೆ ಒಂದು ಭಕ್ತಿಗೀತೆ ಆಡೋಣ. ಇವತ್ತು ಶುಕ್ರವಾರ, ಸೊ ಭಕ್ತಿಗೀತೆಯಿಂದ ಸ್ಟಾರ್ಟ್ ಮಾಡುವ, ನಂತರ ಆಡಿಸಿ ನೋಡು ಹಾಡುವ, ಆಯ್ತಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಒಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದೆ ಬಕುತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ಸೋರುವ ಸಾಧು ಸಜ್ಜನರ ಚಿತ್ತದಿ ಒಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ ಯು. 31/1/26 ಅಪ್ಪ. ಹೌದಾ, ಓಕೆ ಓಕೆ ಓಕೆ. 13 ದಿವಸ ಆಗ್ತದಾ? ಓಕೆ ಓಕೆ. ಸಂಟು ಓಕೆ ಬ್ರೋ ಅಂತಿದ್ದಾರೆ. ಸಂತು ಐಶಾ ಚಂದದ ಹಾಡು ಹಾಡಿ. ಓಕೆ, ಈಗ ನಮ್ಮ ಇವರು ಒಂದು ಆಡಿಸಿ ನೋಡು ಅಂತ ಕೇಳಿದಾರಲ್ಲ, ಅದನ್ನು ಹಾಡು, ಆಯ್ತಾ? ಹದಿಮೂರು. ಹೌದೌದು, ಗೊತ್ತಾಯ್ತು ಬ್ರೋ, ಗೊತ್ತಾಯ್ತು. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ
ಮನಗಳ ಇಂದು ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದವೇ ನಿಲ್ಲದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನಾಗೆ ಕಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದು ಹಾಡು ಎಲ್ಲಿ ಆಡಿಸಿ ನೋಡು ಬೀಡಿಸಿ ನೋಡು ಅದು ಗೊತ್ತಿಲ್ಲ ಬ್ರೋ, ಅದು ಗೊತ್ತಿಲ್ಲ ಆಯ್ತಾ, ಬೇಸರ ಮಾಡಬೇಡಿ, ಅದು ಗೊತ್ತಿಲ್ಲ. ರಾಜ್ಕುಮಾರ್ ಸರ್ ಇದ್ದು ಅಷ್ಟು ಹಾಡು ಗೊತ್ತಿಲ್ಲ ನನಗೆ, ಅದು ಒಂದೆರಡು ಗೊತ್ತಿದ್ದು ನಿನ್ನೆ ಹಾಡಿದ್ದೀನಲ್ಲ ಅದೇ. ಸೊ ಆವಾಗ ನಾನು ತುಂಬ ಸಣ್ಣ ಇದ್ದೆ ಅವರು ಹಾಡುವಾಗ, ಮತ್ತೆ ಜಾಸ್ತಿ ಕೇಳಲಿಲ್ಲ ಅವರ ಹಾಡು ಎಲ್ಲ. ನಾನು ಅನಿಸ್ಕೊಂಡೆ ನೀವು ಇದನ್ನೇ ಕೇಳ್ತಾ ಇರೋದು ಅಂತ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಲೈವಿಗೆ. ಊಟ ಆಯಿತಾ? ಮತ್ತು ಏನು ಸ್ಪೆಷಲ್ ನಿಮಗೆಲ್ಲರಿಗೂ? ಇವತ್ತು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮತ್ತೊಂದು ಒನ್ ಡೇ ನಡೀತಾ ಉಂಟು. ಸೊ ಏನು ಸ್ಕೋರ್ ಆಗಿದೆ ಅಂತ ನೋಡೋಣ. ನಿಮಗೆ ಮ್ಯಾಚಿದ್ದು ಸ್ಕೋರ್ ಸಹ ಇಲ್ಲಿ ಸಿಗ್ತದೆ ನಮ್ಮ ಲೈವಲ್ಲಿ. ತೊಂಬತ್ತಾರು ರನ್ ಗಳಿಸಿದೆ 2 ವಿಕೆಟ್ ನಷ್ಟದಲ್ಲಿ. ಸೊ ತುಂಬ ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಇಶಾನ್ ಕಿಶನ್ ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ದಾನೆ. ಅವನು ಹಾಗೆ ಆಡ್ತಾ ಇರಲಿ. ನಮ್ಮ ಕೃಷ್ಣ ರಾಮ್ ಬ್ರೋ ಬರ್ತೀರ. ಹಾಯ್ ರಾಮ್ ಬ್ರೋ, ವೆಲ್ಕಮ್ ಟು ಲೈವ್. ಬನ್ನಿ ಬನ್ನಿ ಜನರೇ, ಹೇಗಿದ್ದೀರಿ? ಇರು ಬರ್ತಾರದವರ. ಓಕೆ ಓಕೆ ಓಕೆ. ಸೊ 76 ಬಾಲ್ಗಳಲ್ಲಿ 113 ರನ್ಗಳು ಬೇಕಾಗಿದೆ. ಸೊ ಭಾರತದ ಸ್ಕೋರ್ 96ಕ್ಕೆ 2, 7.2 ಬಾಲ್ಗಳಲ್ಲಿ. ಊಟ ಮಾಡಿದ್ರೆ ಊಟ ಮಾಡಿ. ನಮ್ಮ ಇಶಾನ್ ಕಿಶನ್ 30 ಬಾಲ್ಗಳಲ್ಲಿ 75 ರನ್ ಗಳಿಸಿದ್ದಾರೆ. ಸೊ ಉತ್ತಮ ಬ್ಯಾಟಿಂಗ್. 4 ಬೌಂಡ್ರಿ ಮತ್ತು 4 ಸಿಕ್ಸ್ ಮತ್ತು 11 ಬೌಂಡ್ರಿ ಬಾರಿಸಿದ್ದಾರೆ ಅದರಲ್ಲಿ ಅವರು. ನಾ ಕರ್ಣನಂತೆ ಒಂದು ಹಾಡು ಹೇಳಿ. ನಾ ಕರ್ಣನಂತೆ ಆ ಕರ್ಣನಂತೆ, ಆ ಕರ್ಣನಂತೆ ಅಲ್ಲ, ಆ ಕರ್ಣನಂತೆ ನೀ ದಾನಿ ಅದೇ ಅಲ್ವಾ? ನಾ ದಾನಿ ಅದೇ, ನೀ ದಾನಿ ಅದೇ. ಹಾಂ ಸರಿಯಲ್ಲ? ನನಗೆ ಗೊತ್ತಿಲ್ಲ, ನನಗೆ ಅದೇ ಒಂದೇ ಹಾಡು ಗೊತ್ತಿರೋದು, ಇನ್ನೊಂದು ಗೊತ್ತಿಲ್ಲ. ಆ ಕರ್ಣನಂತೆ
ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ನಮ್ಮ ಶಾಂತಕ್ಕ ಬತ್ತಿರು. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಎನ್ನ ಮನಸ್ಸಾಂಡಿ ಎಂಕ ಕೋಡೆದ ನಿತ್ತಂಡು ಸೊ ಚಪಾತಿ ಬೆಚ್ಚವಂತೀನಿ, ಕಜಿಪು ಬೆಚ್ಚವಂತೀನಿ ತಿಂಡಿನಿ ಇರ್ನಾಡೆ ಮನಸ್ಸು ದಾದ ಸ್ಪೆಷಲ್ ಇರಿಗೆ. ಕೋಸ್ಟಲ್ ಬತ್ತೀರಿ. ಹಾಯ್ ಕೋಸ್ಟಲ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ. ಕೊಂಚ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಧನ್ಯವಾದಗಳು. ಆಡಿ ಅಕ್ಕ ವೈಟ್ ರೈಸ್ ಬೊಕ್ಕ ಸಾರು ಮಾಡೋದಿಲ್ಲ. ಶಾಂತಕ್ಕ ಆತಿ ಜನ ವೆಜ್ ಸಾಂಬಾರು. ಓ ಅಂದೆ. ಓಕೆ ಓಕೆ ಓಕೆ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ, ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ ನಮಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಊಟ ಮಾಡಿದವರು ಊಟ ಮಾಡಿ, ದುಡ್ಡಿದ್ದವರು ಡಾಲರ್ ಹಾಕಿ. ಭಾರತದ ಸ್ಕೋರು 107 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಉತ್ತಮ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ನಮ್ಮ ಇಶಾನ್ ಕಿಶನ್ ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್. ಸೊ 14 ಬಾಲ್ಗಳಲ್ಲಿ 23 ರನ್ಗಳು ಗಳಿಸಿದ್ದಾರೆ ಸೂರ್ಯಕುಮಾರ್ ಯಾದವ್. ಹಾಗೆಯೇ 31 ಬಾಲ್ಗಳಲ್ಲಿ 76 ರನ್ನು ಗಳಿಸಿ ಆಡ್ತಾ ಇದ್ದಾರೆ ನಮ್ಮ ಇಶಾನ್ ಕಿಶನ್. ಅದರಲ್ಲಿ 11 ಬೌಂಡರಿ ಮತ್ತು 4 ಸಿಕ್ಸರ್ಗಳು ಸೇರಿಕೊಂಡಿದೆ. ಮೂಲು ದೀತರ ಕ್ರಿಕೆಟ್ ಮೂಲು ದೀತಿನತ್ತೆ ಬತ್ತಿನಗಳಿಗೊಲ್ಲ ಕ್ರಿಕೆಟ್ದ ಇಂಟ್ರೆಸ್ಟ್ ಇತ್ತು. ನಕಲೆ ಸ್ಕೋರ್ ಒಂದಿತ್ತು ನೆಡ್ ಅದೇ. ಸೊ ಯಾರೆಲ್ಲ ಕ್ರಿಕೆಟ್ ಪ್ಲೇಯರ್ ಇದ್ದಾರೆ ನೀವು ಲೈವ್ಗೆ ಬರ್ಬೋದು. ಇಲ್ಲಿ ಸ್ಕೋರ್ ಸಹ ನಿಮಗೆ ಸಿಗ್ತದೆ. ಯಾನ್ ದೀತಿಜಿ ಯಾನ್ ಖಾಲಿ ಸ್ಕೋರ್ ತುಪಿನಿ ಇಂಟರ್ನೆಟೆಡ್ ಎಂಕ್ ಕ್ರಿಕೆಟ್ ತಿಕ್ಕುಜಿ ಟಿ ವಿ ಜತೆ. ಕ್ರಂಚೆಸ್ಟ್ ಫುಡ್ ರೈಟ್. ಮೋನಿಗೆ ಬರ್ಪೊಂಡು ಮಾರ ಅವನು ಒಲ್ಪಲ್ಲ ದಿಯರಪ್ಪ ಓಂಜಿ ಮಲ್ಲ ಪ್ರಾಬ್ಲಮ್. ಸಾಂಗ್ ಪನ್ನಿ ಒಂಚಿ ಒಂದೇನೊಂಜಿ ಸುರುವುದಾದನ್ನ ಮಂತೊಣೆ. ಓಕೆ, ನಮ್ಮ ಒಂಜಿ ಭಕ್ತಿಗೀತೆ ಪನ್ಕತೆ ಶುಕ್ರವಾರ ತೇನಿ. ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ
ಕನನಿಲಿಕೆ ಭಯ ಭಕ್ತಿ ಸನ್ನಿ ಓಲ್ ಬರೆದಿದ್ದೆ ಮಾರೇನು ತಿಕ್ಕೊಳ್ಳ ಜಿಂಕಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಳೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಳೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಅಪ್ಪೈರೆನು ಕನ ನಿಲಿಕೆ ಹೊರತು ಓಡು ಭಕ್ತಿದ ಪೂಜೆನೆ ಸಂದಾವಡು ನಂದಿನಿ ನದಿ ನೀರು ನಮ ಮೀಯೋಡು ನಮ ಮಲ್ತಿ ಪಾಪುಲೆನು ಮಾಜಾವೋಡು ನಮ ಮಲ್ತಿ ಪಾಪುಲೆನು ಮಾಜಾವೋಡು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಭಯ ಭಕ್ತಿ ಕನ ನಿಲಿಕೆ ಬನ್ನಿದಾನೋಡೆ ಸಾರ ಸಾರ ಭಕ್ತಿರೇನ ಹುಡಲ ದುನಿಪು ಅಪ್ಪೆ ಪುತ ಪೂಜೆ ಸಂದಾಯ್ತಾಯಿರೆ ಪಾದುಗು ಬಪ್ಪಿನ ಕಷ್ಟಲೇನು ದೂರ ಮಲ್ತದು ಬಲ್ಪೂನು ಬೆಳಗಾಲೆ ಜಗದೀಶ್ವರಿ ಬಲ್ಪೂನು ಬೆಳಗಾಲೆ ಜಗದೀಶ್ವರಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಭಯ ಭಕ್ತಿ ಕನ ನಿಲಿಕೆ ಸನ್ನಿಧಾನೋಡೆ ದುಂಬಿದ ರೂಪೋನು ಇರು ಪಡೆಯಾರು ರಕ್ಕಾಸೆ ಅರು ನಾನು ಒದೆ ಮಲ್ತರು ಕಷ್ಟೋದಲೆ ಪೂಗುವೋ ಕೊಂಡರು ಭಕ್ತಿದ ಉಡಲುಡು ನೆಲೆಯಾಯರು ಅಪ್ಪೆ ಭಕ್ತರೇನ ಬೇನೇನು ಮಾಜಾಯರು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಥ್ಯಾಂಕ್ ಯು ಔಟ್ ಆಯ ಮಾರೆ ಕಿಶನ್ ಸರಸ್ವತಿ ಮೇಲೆ ಹಾಡು ಹೇಳಿ ಸರಸ್ವತಿದು ಯಾವುದು ಹಾಡು ಉಂಟು ಮಾರ್ರೆ ನನಗೆ ಗೊತ್ತಿಲ್ಲ ಒಂದು ಲಕ್ಷ್ಮೀ ಸರಸ್ವತಿ ಅದೇ ಅಲ್ವಾ ಇದು ಸಹ ಸರಸ್ವತಿ ಕಟೀಲು ದುರ್ಗಾ ಪರಮೇಶ್ವರಿ ಅಂದರೆ ಬೇರೆ ಗೊತ್ತಿಲ್ಲ ನನಗೆ ಸರಸ್ವತಿ ದೇವರದ ಹಾಡು ಎಂತ ಚಂದ ಶಾರದಮ್ಮದು ಗೊತ್ತುಂಟು ಶಾರದೆ ಆಗ್ಬೋದಾ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲ್ಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ
ದಯೆ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ. ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವ ನಾನೆಂದು ಮಾಡಿದ ಪೂಜೆಯೋ. ತಂದೆ ತಾಯಿಯ ಪುಣ್ಯವ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದ ನಮ್ಮ ಶಾರದೆ ದಯೆ ತೋರಿದೆ. ಶಾರದೆ ದಯೆ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುಕ್ತಾದೆ ನಾ ಮುಕ್ತಾದೆ. ಶಾರದೆ 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 ಶಾರದೆ. ಥ್ಯಾಂಕ್ ಯು. ಒಂದು ವಿಕೆಟ್ ಪೋಂಡಿ ನೈಸ್ ಅಂತಿದ್ದಾರೆ ನಮ್ಮ ಶ್ರೀಲೇಯರಮಠ್. ಶ್ರೀಸ್ಲೇಯರ್ ಹಿರೇಮಠ್. ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ನಿಮ್ಮ ಹೆಸರು ಸ್ವಲ್ಪ ಕಷ್ಟ ಉಂಟು. ಶ್ರೀಶ್ ಎಲ್ಲಯ್ಯ ಹಿರೇಮಠ್. ಶ್ರೀಸೆಲ್ಲಯ್ಯ ಹಿರೇಮಠ್. ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಒಂದು ಯಾವ ಊರು ನಿಮ್ಮದು, ಮತ್ತು ಊಟ ಆಯಿತಾ, ಏನು ಸ್ಪೆಷಲ್, ಹೇಗಿದ್ದೀರಾ? ನಮ್ಮ ಚಾನಲ್ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಉಪಕಾರ ಆಗ್ತದೆ. ಧನ್ಯವಾದಗಳು. ಅಲ್ಲಿಜ್ಜಿ ಎಡ್ಡೆ ಗೊಬ್ಬೆ ಈಶಾನ್ ಅಂದಂದೆ ಆ ಎಡ್ಡೆ ಗೊಬ್ಬೆ, ಬಟ್ ನನ್ನದಕ್ಕೂ ಒಂಚೂರು ಕಂಟ್ರೋಲ್ ಮೆಥಡ್ ವಿನ್ನಾವಳಿ ಸೂರ್ಯಕುಮಾರ್ ಯಾದವ್ ಅವರ ಅಮಸರ ಹುಟ್ವಿ. बन्नी बन्नी जनरे इंडिया का स्कोर हो गया है 130 रन, 9 बॉल 3 रन पे 3 बॉल पे. सो ईशान किशन आउट हुआ है. सो अभी का बैट्समैन सूर्यकुमार यादव 18 बॉल में 39 रन बना के खेल रहे हैं. और शिवम दुबे पहला बॉल में 1 रन निकल के अपना स्टार्ट कर दिया है. हिंदी कॉमेंट्री के ಬನ್ನಿ ಬನ್ನಿ ಜನರೇ, ಮೇಲೆ ಕೂತವ್ರು ಯಾಕೆ ಕೆಳಗೆ ಬಂದು ಮಾತಾಡಲ್ಲ? ಯಾಕೆ ಕೋಪವೇ? ಏನಾಯಿತು ಇವತ್ತು ಶುಕ್ರವಾರ ಮಾರೆ, ಕೆಳಗೆ ಬಂದು ಮಾತಾಡಿ. ಒಳ್ಳೆ ದಿವಸ. ಇವತ್ತು ಸ್ವಲ್ಪ ಬೇಸರ ಆಯಿತು ಬೆಳಿಗ್ಗೆ ನನಗೆ, ಆದರೆ ಏನು ಮಾಡೋದು, ನಮ್ಮ ಕೈಯಲ್ಲಿ ಏನಿಲ್ಲ. ಆಯ್ನ ಶಾರ್ಟ್ ಎಡ್ಡೆ ಉಂಡಿ ಅನ್ನ ಒಂಜಿ ಹಾಕುವೆ ಗೊತ್ತಾ ಪೂಜಿ ಅವಂದ ಅವೇ ಪೋಡಿಗೆ ಹಾಪಿನಿ ಅಣ್ಣ. ರನ್ ರೇಟ್ ಎಡ್ಡೆ ಉಂಡು 13 ಜೊತೆ ರನ್ ರೇಟ್ ಉಂಡ ಮಾಡುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಾಡು ನಾಗರ ಹಾವಿದ್ದ ಅದು ಅಷ್ಟು ಗೊತ್ತಿಲ್ಲ ಬ್ರೋ ನನಗೆ. ನಾಗರಾವು ಅದೆಲ್ಲ ಗೊತ್ತಿಲ್ಲ ನಮಗೆ. ಹಾಡಿನ ಹೆಸರು ಹೇಳಿದರೆ ಕೆಲವೊಂದು ಹಾಡು ಗೊತ್ತುಂಟು ಅಷ್ಟೇ. ನೋಡಿ ನಮ್ಮ ಪುಸ್ತಕ ಉಂಟು ಇಲ್ಲಿ. ಈ ಪುಸ್ತಕದಲ್ಲಿ ಇದ್ದ ಹಾಡುಗಳು ನನಗೆ ಮಾತ್ರ ಬರೋದು. ನಾನು ಬರೆದಿಟ್ಟಿದ್ದೇನೆ ನೋಡಿ ಇಷ್ಟು. ಬೇರೆ ಎಲ್ಲ ಬರುವುದಿಲ್ಲ ನನಗೆ. ಗೊತ್ತಿದ್ದನ್ನು ಹಾಡ್ತೇನೆ, ಗೊತ್ತಿಲ್ಲದನ್ನು ನಾನು ಬಿಡ್ತೇನೆ, ಹಾಡಲಿಕ್ಕೆ ಬರುವುದಿಲ್ಲ ಅಂತ. ಮತ್ತು ಸುಲಭ ಇದ್ದದನ್ನು ಕಲಿತೇನೆ ಸ್ವಲ್ಪ ಅಷ್ಟೇ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಾಡು ನಾಗರ ಹಾವುದು ಯಾವುದು ಅಂತ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ. ಸಾರಿ ಆಯಿತಾ, ಬೇಜಾರು ಮಾಡಬೇಡಿ. ನಿಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದರೆ ಮತ್ತೆ ಕಷ್ಟ. ಯಾಕಂದರೆ ನಮಗೆ ಅಷ್ಟು ಹಾಡು ಬರಲ್ಲ, ಗೊತ್ತಿದ್ದದನ್ನು ಹಾಡೋದು ಅಷ್ಟೇ. ರನ್ ರೇಟ್ ಈರುಂಡಿ ಚಾನ್ಸ್ ಉಂಟು ಫುಲ್ಲು ಅಂದಂದಿ. ಅದು ಗೊತ್ತಿಲ್ಲ ಬ್ರೋ ಆಯ್ತಾ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿತಮ್ಮ. ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ. ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ.
ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಆಡುವ ಆಸೆ ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ನೀನು ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಥ್ಯಾಂಕ್ ಯು. ಕನಸಲು ನೀನೆ ಮನಸಲು ನೀನೆ, ನಿನ್ನಾನೆ ನನ್ನಾನೆ ನನ್ನಾನೆ ನಿನ್ನಾನೆ. ಉಳಿದ ನಿನ್ನ ಬಿಡೆನು ಚಿನ್ನ, ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಕನಸಲು ನೀನೆ ಮನಸಲು ನೀನೆ, ನನ್ನಾನೆ ನಿನ್ನಾನೆ ನನ್ನಾನೆ ನಿನ್ನಾನೆ. ಮೌನವು ಚೆನ್ನ ಮಾತಲು ಚೆನ್ನ, ನಗುವಾಗ ನೀನಿನ್ನು ಚೆನ್ನ. ನೋಡಲು ಚೆನ್ನ ಹಾಡಲು ಚೆನ್ನ, ನಿನಗಿಂತ ಯಾರಿಲ್ಲ ಚೆನ್ನ. ಸ್ನೇಹಕ್ಕೆ ಸೋತೆ ಮೋಹಕ್ಕೆ ಸೋತೆ, ಕಂಡಂದೆ ನಾ ಸೋತು ಹೋದೆ. ಮಾತಿಗೆ ಸೋತೆ ಪ್ರೀತಿಗೆ ಸೋತೆ, ಸೋಲಲ್ಲೂ ಗೆಲುವನ್ನು ಕಂಡೆ, ಸೋಲಲ್ಲೂ ಗೆಲುವನ್ನೇ ಕಂಡೆ. ಕನಸಲು ನೀನೆ ಮನಸಲು ನೀನೆ, ನನ್ನಾನೆ ನಿನ್ನಾನೆ ನನ್ನಾನೆ ನಿನ್ನಾನೆ. ಉಳಿದ ನಿನ್ನ ಬಿಡೆನು ಚಿನ್ನ, ಇನ್ನು ಎಂದೆಂದಿಗೂ ಇನ್ನು ಎಂದೆಂದಿಗೂ. ಆಕಸ್ಮಿಕ ಚಿತ್ರದಲ್ಲಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು. ಅದು ಗೊತ್ತುಂಟ ನೋಡ್ತೇನೆ. ಗೊತ್ತುಂಟು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಾವ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈ ಹೋಳೆ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಕಸ್ತೂರಿ
ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು, ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತಿ ಮಾಸ್ತಿಯಿಂದ ದುನ್ಯಾವಿ ಕನ್ನಡ, ಗೋಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡದೇರಿಸುವ ಬಂಡಿ. ಥ್ಯಾಂಕ್ ಯು. ಓಹೋ, ಥ್ಯಾಂಕ್ ಯು. ಇದ್ದೀರಾ ನೀವು? ಗೊತ್ತಾಗೋದಿಲ್ಲ ಮರ ಯಾರು ಇದ್ದಾರೆ ಯಾರು ಇಲ್ವಾ ಅಂತ. ಯಾರು ಮಾತಾಡೋದಿಲ್ಲ, ಮೆಸೇಜ್ ಆಗ್ತಿಲ್ಲ. ಎಲ್ಲರೂ ಮ್ಯಾಚ್ ನೋಡ್ತಾ ಇದ್ದಾರೆ ಅಂತ ಆಗ್ತದೆ ನನಗೆ. ತುಂಬ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ನಡೀತಾ ಉಂಟು, ಅದಕ್ಕೋಸ್ಕರ ಮ್ಯಾಚೇ ನೋಡ್ತಾರ ಅಂತ ಎಲ್ಲರೂ. 156 ರನ್ನುಗಳಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡು 11.3 ಎಸೆತಗಳಲ್ಲಿ ಇನ್ನು 51 ಬಾಲ್ಗಳಲ್ಲಿ 53 ರನ್ನುಗಳು ಬೇಕಾಗಿದೆ. ಓ ಯಶ್ ಶೆಟ್ಟಿ ಬರ್ತೀರಾ? ಹಾಯ್ ಯಶ್ ಬ್ರೋ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡು, ಸಪೋರ್ಟ್ ಮಾಡ್ಪ್ಲೇ ಅಂಚಿನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆತಿಜರಂದಂಡ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓ ಸೂರ್ಯಕುಮಾರ್ ಹಾಫ್ ಸೆಂಚುರಿ ಆಡಿ 24 ಬಾಲ್ಡ್ 7 ಬೌಂಡರಿ, ರೆಡ್ ಸಿಕ್ಸರ್ ಸಮೇತ 24 ಬಾಲ್ಗಳಲ್ಲಿ 54 ರನ್ನುಗಳನ್ನು ಸಿಡಿಸಿದ್ದಾರೆ ಸೂರ್ಯಕುಮಾರ್ನವರು. 24 ಬಾಲ್ಗಳಲ್ಲಿ 7 ಬೌಂಡರಿ ಮತ್ತು 2 ಸಿಕ್ಸರ್ ಸಮೇತ 8 ಬಾಲ್ಗಳಲ್ಲಿ 13 ರನ್ ಗಳಿಸಿದ್ದಾರೆ. ಬ್ರಹ್ಮ ಕಲಶ ಸಾಂಗ್ ಪಲ್ಲೆ ಕಾಂತಾರದ ಕಾಂತಾರದ ಇಂಕ ಖಾಲಿ ಅವು ಒಂಜಿ ಸಿಂಗಾರ ಸಿರಿ ಮಾತ್ರ ಗೊತ್ತು ಪುನಿ ಬೇತವಲ ಗೊತ್ತುಜ್ಜಿ ಒಬ್ಬರು ಬಂಗ ಉಂಡು ಅದೇನು ತಂಚ ಸಿಂಗಾರ ಸಿರಿ ಸುಲಭ ಉಂಡು. ಅದು ಇತ್ತೊಂದು ಪೊಸತ ಪಿಕ್ಚರ್ ದನ ನಾನು ತೂತಿಲ್ಲ ಅಜ್ಜಿ ಮಾರ, ಅದೇನು ಪೊಸತ್ ಮೂವಿ ತೂತಿನ ಅಜ್ಜಿ ಕಾಂತಾರ. ಓಹೋ ತೂಲೆ ಎಡ್ಡೆ ಉಂಡು ಅಂದಿ ಮುಲ್ಪ ಇತ್ತ ಇಜ್ಜಾವು ನನ್ನ ಊರುಡು ಬನ್ನಾಗ ತೂಡು. ವೀರಪ್ಪ ನಾಯಕ ಚಿತ್ರದಲ್ಲಿ ಒಂದು ಹಾಡು ಇಲ್ಲಿ, ಅದೆಲ್ಲ ಗೊತ್ತಿಲ್ಲ ಬ್ರೋ. ನಿಮಗೆ ಗೊತ್ತಿದ್ದಷ್ಟು ನಮಗೆ ಸಾಂಗು ಗೊತ್ತಿಲ್ಲ. ನೀವು ಎಲ್ಲ ಮೂವಿ ನೋಡಿದ್ದೀರಾ, ನಾನು ನೋಡಲಿಲ್ಲ ಅದೆಲ್ಲ. ನನಗೆ ಅದೆಲ್ಲ ಮೂವಿದ ಹೆಸರು ನೀವು ಬರೆಯುವಾಗಲೇ ಗೊತ್ತಾಗ್ತದೆ, ವೀರಪ್ಪ ನಾಯಕ ಉಂಟು, ಅದು ಉಂಟು, ಇದು ಉಂಟು ಅಂತ. ಬೇಸರ ಮಾಡಬೇಡಿ ಆಯ್ತಾ. ಅದೆಲ್ಲ ಹಾಡು ನಮ್ಮ ಇವರು ಆಡ್ತಾರೆ, ಸೋನಿ ಮೇಡಮ್ ಆಡ್ತಾರೆ ಮಧ್ಯಾಹ್ನ. ನಮ್ಮದು ಇಲ್ಲಿ ಫಿಕ್ಸ್ ಹಾಡು ಕೆಲವುದು. ಅಂದ ವನಸ್ಸು ರಜೆನ ಎಲ್ಲೇ ಆಂಡೆ ವನಸ್ಸು ರಜೆನ ಎಲ್ಲ ಇಜ್ಜಿಜ್ಜಿ ಎಲ್ಲ ರಜೆ ಇಜ್ಜಿ ಎಲ್ಲಂಜಿ ರಜೆ ಐತಾರ ಮನಸ್ಸಾಂಡಿ ಚಪಾತಿ ಬೊಕ್ಕ ಮನೋಳಿ ಸುಕ್ಕ ಇರ್ನಾಣೆ ಮನಸ್ಸು ಎಂಕ್ಲೆ ಖಾಲಿ ವೀಕ್ಲಿ ಒಂಜಿ ದಿನ ರಜೆ ಸಂಡೇ. ಓ ಅವಿನಾಶ್ ಬರ್ತೀರ, ಜೈ ಶ್ರೀರಾಮ್ ಪಡೋದಿಲ್ಲ. ಹಾಯ್ ಅವಿನಾಶ್, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಕ್ಕೆ ಮನಸ್ಸಾಂಡೆ ಇದಾದ ಸ್ಪೆಷಲ್. ಯಾನಂತ ಲೇಟೇ ಬರ್ತೀನಿ, 8 ಗಂಟೆಗೆ ಬರ್ಪೇನೆ ನಾನು ದಿನ ಲೈವ್ಗೆ ದಯಪಂಡ ಅಂತೆ. ಫಸ್ಟ್ ಜನ ಉಪ್ಪು ಜರತೆ ಎಲ್ಲ ಆತು ಬೊಕ್ಕ ಬೇತಕ್ಲ ಲೈವ್ ಆವೊಂದು ಉಪ್ಪುಂಡು. ಸೊ ಡಿಸ್ಟರ್ಬ್ ಆಪನ ಬೊರ್ಚಿಂದು ಏನು ಮಾಡ್ದು ಒಂಜಿ 2 ಗಂಟೆ ಬಂಡ ಏನು ಮಾಡ ಊರ್ದ ವರ್ಂಬರೆ ಹಿಡ್ದು 10-11 ಅಂಚ ಮಿನಿ ಹೊರೊಪ್ಪು ಜನ ಹೊರೊಪ್ಪು ಅಂಚ ಕೋಡೆ ಮಸ್ತ್ ಇತ್ತೀರಿ ನಿಜ್ಜೇರು ಇನ್ನು ಮ್ಯಾಚ್ ಉಂಟದ ಅಂಚ ನಾನು
ವನಸ್ ಮಲ್ತೋ ಒಂದುಲ್ಲ ಹೋಟೆಲ್ಡು ಓ ಅಂದ ಹೋಟೆಲ್ ಉಳ್ಳಾರಾ ವಾ ಹೌದಾ ನೀನು ಹೋಟೆಲ್ದ ವನಸ್ ಪಿದೇ పోతారా తిరిగేర పోతారా దాదే స్పెషల్ తెతున్నారు ఎల్లువ ఇని శుక్రవారం తిని తినిపర ಗೊತ್ತುಜ್ಜಿ ವೆಜ್ಜಾ ನಾನು ಹಾಸ್ಪಿಟಲ್ ಉಳ್ಳೇನಾ ಹೌದಾ ಅದೇ ಹಾಸ್ಪಿಟಲ್ ದಾರೆ ಪೋತೀನಿ ಎಲ್ಲ ಹುಷಾರಿದ್ದೀರಿ ಮಾಮಿ ಅಡ್ಮಿಟ್ ಉಳ್ಳೇರು ಅಂದೆ ದಾನೆ ಪುರಂದರದಾಸರ ಒಂದು ಹಾಡು ಹೇಳಿ ಪುರಂದರದಾಸರ ಹಾಡು ಯಾವುದದು ನನಗೆ ಹಾಡು ಯಾವುದಂತೆ ಗೊತ್ತಿಲ್ಲ ಅವ್ರದ್ದೆಲ್ಲ ಹಾಡು ಅಷ್ಟು ಸುಲಭ ಇಲ್ಲ ಮಾರೆ ನಮಗೆಲ್ಲ ಬರಲ್ಲ ಅದೆಲ್ಲ ಸಿಂಗರ್ ಇದ್ದಾರಲ್ಲ ಅವರೆಲ್ಲ ಆಡ್ಬೋದು ನಾವು ಸುಮ್ಮನೆ ಬಾತ್ರೂಮ್ ಸಿಂಗರ್ ಅಂತ ಬಂದಿದ್ದು ನಮ್ಮಲ್ಲಿ ಲಿಮಿಟೆಡ್ ಸಾಂಗ್ಸ್ ಇದೆ ಅನ್ಲಿಮಿಟೆಡ್ ಇಲ್ಲ ಲಿಮಿಟೆಡ್ ಬೇಗ ಮ್ಯಾಚ್ ವಿನ್ ಆಡ್ಬೇಕು ಬರ್ಪೇರು ಜನಕ್ಕಳು ಲೈವ್ ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು ಅನ್ನಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತೆಹನು ಎದ್ದೇಳು ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಮುನಿಗನಂಗಲು ಸ್ತೋತ್ರ ಮಾಡುತ್ತಿಹರು ಮುನಿಗನಂಗಲು ಸ್ತೋತ್ರ ಮಾಡುತ್ತಿಹರು ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು ಎದ್ದೇಳು ಮಂಜುನಾಥ ಎದ್ದೇಳು ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು ಗಜರಾಜನು ನಿನಗೆ ಚಾಮರವ ಬೀಸುತಿಹನು ಗಜರಾಜನು ನಿನಗೆ ಚಾಮರವ ಬೀಸುತಿಹನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತಿಹನು ಎದ್ದೇಳು ಮಂಜುನಾಥ ಎದ್ದೇಳು ಸೋನಿ ಮೇಡಮ್ ಅವರು ಡೈಲಿ ಮಧ್ಯಾಹ್ನ ಲೈವ್ ನೋಡ್ತಿರು ಹೌದಾ ಓಕೆ 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 ಕೋಗಿಲೆಗಳು ಸುಸ್ವರದಿ ಧ್ಯಾನ ಮೊಲಗುತಿಹದು ಇರ್ ಬೈಜೆ ಲೈವ್ ಅಂತೂ ಬೈದಾರ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹುದು ಲೈವ್ ಇಲ್ಲ ನಿಮ್ದು ಲೈವ್ ಬರುವುದಿಲ್ಲ ನಮಗೆ ಪಾಪು ಇವಾಗ ಮಲ್ಕೊಂಡ ಅಣ್ಣ ಲೇಟ್ ಆಯಿತು ಹೌದಾ ಓಕೆ 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 ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು ಸವಿ ಮಾತಿನ ರಗಿನಿಯು ನಿನ್ನ ದಾನದಲಿಹುದು ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು
ತಡವು ಏತಕೆ ಪ್ರಭುವೇ, ತಡವು ಏತಕೆ ಪ್ರಭುವೇ, ನಿನ್ನ ದರ್ಶನವ ನೀಡೇಳು. ಎದ್ದೇಳು ಮಂಜುನಾಥ ಎದ್ದೇಳು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳಗೈಯುತಿಹರು. ನೇತ್ರಾವತಿಯಲ್ಲಿ ನಿಂದು ಜನರು ವಿಧ ವಿಧದಿ ಸೇವೆಗಳಗೈಯುತಿಹರು. ಸರ್ವರಕ್ಷಕ ಸರ್ವರಕ್ಷಕನು ನೀನು, ದರ್ಶನವ ನೀಡೇಳು. ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು, ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು. ಮೋಕ್ಷವನ್ನು ನೀಡೇಳು. ರವಿಯ ಕಿರಣವು ನಿನ್ನ ಮಹಾದ್ವಾರವನ್ನು ಬೆಳಗುತ್ತಿಹುದು. ದರ್ಶನವ ನೀಡೇಳು. ಏಳು ಬೆಳಗಾಯಿತು, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ ಎದ್ದೇಳು. ಪ್ರೀತಮ್ ಬತ್ತೀರ. ಹಾಯ್ ಪ್ರೀತಮ್ ಬಂದು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ತುಂಬ ದಿವಸ ಆಯಿತು ನೀವು ಬರದ್ದೆ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲು? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎನ್ನ ಪೆಂಡ್ರೆ ಪಣದಲ್ಲಿ ಪ್ರೀತಮ್ ತಮಿಳ್ ಅಲ್ಲ? ಓಕೆ ಓಕೆ. ಕಲ್ಲಾಪ್ ಕಂಬಾರ್ ಬರ್ತೀರಿ, ಕಲ್ಲಾಪ್ ಕುಂಬಾರ್. ವೆಲ್ಕಮ್ ಟು ಲೈವ್ ಬ್ರೋ. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸೂಪರ್ ವಾಯ್ಸ್ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಮ್ ಬ್ರೋ, ನಾನು ನಲ್ಲೆಮ್ಮ ಇರ್ಕ ಉಂಗುಳು ಎಂಗ್ಳು ಇರ್ಕ ಇದಾಯ ಸಾಪ್ಡೆ ಅಡ್ಚ. ಭಾರತದ ಸ್ಕೋರು 129 ರನ್ನುಗಳಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಇನ್ನು ಖಾಲಿ 41 ಎಸೆತಗಳಲ್ಲಿ 30 ರನ್ನುಗಳ ಅವಶ್ಯಕತೆ ಇದೆ. ಕಲ್ಲಪ್ಪ ಕುಂಬಾರ್ ಓಲ್ ಊರು ಇರ್ನ ಬ್ರೋ. ಕಲ್ಲಪ್ಪ ಕುಂಬಾರ್ ಕನ್ನಡನೇ ತುಳುವಾ? ಕನ್ನಡ ನಾಂದು ತುಳುವಂಡ ಅಂಚ ಕುಂಬಾರ್ ಒಂದು ಬರೆಪಿದ್ದಾರೆ. ಅದು ನಮ್ಮ ಕುಳ್ಳಾಲು ಅದನ್ನು ಅಂಚ ಬರೆಪಾರೆ. ಅದು ಮೂಲ್ಯ. ಕನ್ನಡವಾ? ಓಕೆ ಓಕೆ. ಕಮಲದ ಮೊಗದೋಲೆ, ಕಮಲದ ಕನ್ನೋಲೆ, ಕಮಲವ ಕೈಯಲ್ಲಿ ಹಿಡಿದೋಲೆ, ಕಮಲವ ಕೈಯಲ್ಲಿ ಹಿಡಿದೋಲೆ. ಕಮಲದ ಮೊಗದೋಲೆ, ಕಮಲದ ಕನ್ನೋಲೆ, ಕಮಲವ ಕೈಯಲ್ಲಿ ಹಿಡಿದೋಲೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಲೆ, ಕಮಲಿನಿ ಕರ ಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ. ಕಮಲದ ಮೊಗಲೋಲೆ, ಕಮಲದ ಕನ್ನೋಲೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಳಿದು ಬಾ ನಮ್ಮ ಮನೆಗೆ. ಕಮಲದ ಮೊಗದೋಲೆ, ಕಮಲದ ಕನ್ನೋಲೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಥ್ಯಾಂಕ್ ಯು ಸೋ ಮಚ್. ಪರಂಗಿಪೇಟೆ ಗಾನಕ್ಕೆ ಹೋಗಿಲ್ಲ. ಎಂಚಿನ ಪಕ್ಕಡೆ ಸೂಪರ್ ವಾಯ್ಸ್ ಗುರು ಅನ್ನೋದು. ಥ್ಯಾಂಕ್ ಯು ಕಲ್ಲಾಪು ಕುಂಬಾರ್ ಬ್ರೋ. ಊಟ ಆಯ್ತಾ ನಿಮ್ಮದು? ಸುನಂದ ಉಸ್ಮಾನಿ ಬರ್ತೀರಾ? ಹಾಯ್ ಸುನಂದ ಉಸ್ಮಾನಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನೈಸ್, ಸೂಪರ್ ಅಣ್ಣ ಅಂತಿದ್ದಾರೆ. ಸುನಂದ ಅವರು ನಗಾಡ್ತಾ ಇದ್ದಾರೆ. ಯಾಕೆ ಬ್ರೋ, ಯಾಕೆ ಸುನಂದ ಸಿಸ್ಟರ್ ನಗ್ತಾ ಇದ್ದೀರಾ? ಚೆನ್ನಾಗಿಲ್ವ ಹಾಡು?
ಇವತ್ತು ಶುಕ್ರವಾರ ಅಲ್ಲ, ಅದಕ್ಕೆ ಸ್ವಲ್ಪ ಭಕ್ತಿಗೀತೆ ಜಾಸ್ತಿ ಆಡುವ ಅಂತ. ಬೆಳಿಗ್ಗೆ ಭಕ್ತಿಗೀತೆ ಮಾಡಬೇಕಂತ ನಾನು ಯೋಚನೆ ಮಾಡೋದು, ಅದು ಆಗುವುದಿಲ್ಲ. गाना मस्त, गाना मस्त. कापाडु श्री सत्यनारायण, कापाडु श्री सत्यनारायण. पन्नग शयन पावन चरण, पन्नग शयन ಪಾವನ ಚರಣ. ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ಗುರುವಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ಸತ್ಯನಾರಾಯಣ ಲಕ್ಷ್ಮೀ ನಾರಾಯಣ. ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಅರು ವೆಲ್ಕಮ್ ಟು ಲೈವ್. ಹೌ ಆರ್ ಯು? ಡಿಡ್ ಯು ಫಿನಿಶ್ ಯುವರ್ ಡಿನ್ನರ್? ಅದು ಯಾರು ಹಾರ್ನ್ ಹಾಕೋದನ್ನ? ಅದು ನನ್ನ ಸಾಂಗ್ ಕೇಳಿ ಅವರು ಹಾರ್ನ್ ಹಾಕೋದು. ಏನು ಸಾಂಗ್ ಬಂದ್ ಮಾಡೋ ಅಂತ. ಇಲ್ಲ ಮರೆ, ಅದು ಕೆಲವು ರೋಡಲ್ಲಿ. ನಮ್ಮ ಸೂರ್ಯಕುಮಾರ್ ಯಾದವ್ 34 ಬಾಲ್ಗಳಲ್ಲಿ 80 ರನ್ಗಳನ್ನು ಗಳಿಸಿದ್ದಾರೆ. 9 ಬೌಂಡರಿ ಮತ್ತು 4 ಸಿಕ್ಸರ್ಗಳ ಸಮೇತ. ಹಾಗೆಯೇ 15 ಬಾಲ್ಗಳಲ್ಲಿ 32 ರನ್ ಗಳಿಸಿ ನಾಟ್ಔಟ್ ಆಗಿ ಆಡ್ತಾ ಇದ್ದಾರೆ ನಮ್ಮ ಶಿವಮ್ ದುಬೆ ಅವರು. 1 ಬೌಂಡ್ರಿ ಮತ್ತು 3 ಸಿಕ್ಸರ್ ಹೊಡೆದಿದ್ದಾರೆ. ಎನ್ನ ಸಿರಪ್ಪು ಇಂದು ಚಪಾತಿ ಪಿನ್ನೆ ಸಬ್ಜಿ ಸಿರಪ್ಪು ಪಂಡೆಂಜಿನ ಹೆಂಗೆ ಕರ್ತಾಯಿಚ್ಚಿ ಒಲೆ ಎಲ್ಲ ಮುಡಿಂಚಾ ವೇಲೆ ಎಲ್ಲ ಮುಡಿಚಿ ವೇಲೆ ಎಲ್ಲ ಮುಡಿಚಿ ಇಪ್ಪ ಲೈವ್ ಸ್ಟಾರ್ಟ್ ಪಂಡ್ರೆ ಕ್ರಿಕೆಟ್ ಕಾಮೆಂಟ್ರಿ ಪಡ್ಕುಂ. ಕ್ರಿಕೆಟ್ 202 ರನ್ನಿல் 3 ವಿಕೆಟ್ போய் 14.2 ಬಾಲಿல் 205 ರನ್ ವೇನು ಹತ್ತರೆ 15 ಲೈಕ್ ಡನ್ ಅನ್ನ ಅಂದಿ. ಇನಿ ಲೈಕ್ ಬಾರಿ ಸ್ಲೋ ಉಂಡದೆ, ಕೋಡೆ ಫಾಸ್ಟ್ ಇತ್ತನಂತೆ. ಕೋಡೆ ಮಸ್ತ್ ಜನ ಬತ್ತಿತ್ತೀರಿ, ಇನ್ನು ಬೈಜೇರು ವೈರಲ್, ಕನ್ನಡ ವೈರಲ್ ಆತಿಚಿ. ಇತ್ತ ಮ್ಯಾಚ್ ಆಗಿ ಬರಬೇಕು ತೂಕ. ఇప్పుడు நம்ம சூரியகுமார் யாதவ் 80 ரன் படிச்சிட்டா, 4 6 அடிச்சிட்டா, 9 பவுண்டரி அடிச்சிட்டா. പിന്നെ ಶಿವಮ್ ದುಬೆ 34 ರನ್ ಅಡಿಚಿಟ್ಟ, 14 ಬಾಲ್, 1 ಬೌಂಡ್ರಿ 3 ಸಿಕ್ಸ್. ಅಪ್ಪಡವರು ಇಶಾನ್ ಕಿಶನ್ 32 ಬಾಲ್ 76 ಅಡಿಚಿಟ್ಟ, 11 ಬೌಂಡರಿ 4 ಸಿಕ್ಸ್. ಕನ್ನಡ ತೆರಿಯದಾ? ಕನ್ನಡಲ್ಲ, ಇದು ಹಿಂದಿ. ತಮಿಳ್ ನಂಗಳು ತಮಿಳ್ ಪೇಸ್ರ, ಕನ್ನಡ ವರದಾ? ಓಕೆ ಓಕೆ, ಅರ್ಥಮಾಯಿಂದಾ ನಾನು ಎಂದ ಪಂಡ್ರೆ ಎನ್ನ ಸೊಲ್ರೆ.
ಸುನಂದ ನಗಾಡ್ತಾ ಇದ್ದಾರೆ ಯಾಕೆ? ನಮ್ಮ ತಮಿಳು ಕೇಳಿ ನಗಾಡೋದಲ್ಲ, ಎಂಥದ್ದು ನಿಮ್ಮದು? ಬಂದರೆ ಅವರನ್ನು ಸಹ ನಾವು ನೋಡ್ಕೊಳ್ಬೇಕಾಗ್ತದೆ. ಸುನೀತಕ್ಕ ಬರ್ತೀರಾ? ಹಾಯ್ ಸುನೀತಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯಿತಾ? ಲೈಕ್ ಕೊಟ್ಟಿದ್ದೇನೆ, ಥ್ಯಾಂಕ್ ಯು ಸುನೀತಕ್ಕ. ಆಯಿತಾ ನಿಮ್ಮದು ಆಪ್ರೇಷನ್ ಆಯಿತಾ? ನಿನ್ನೆ ಡಾಕ್ಟರ್ ಏನು ಹೇಳಿದ್ರಲ್ಲ ಅದು ಈಗ ಇಲ್ಲ, ಮನೆಗೆ ಬಂದಿದ್ದೀರಾ? இப்போ ஒரு 2 வேணா என்ன சாப்பாடு? எனக்கு மனோலி அறியா? மனோலி சுக்கா అండ్ చపాతి. ఇరావు ఉన్నావు ಮುಡಿಂದಿಂಚಾ ಇರಾವು ఉన్నమ్మా? ಹಾಸ್ಪಿಟಲಲ್ಲಿ ಇದ್ದೇನೆ, ಟ್ರಿಪ್ಸ್ ಹಾಕಿದ್ದಾರೆ. ಹೌದಾ? ಓಕೆ. ಎಲ್ಲರಿಗೂ ಇನ್ವೈಟ್ ಮಾಡಬೇಕು ಲೈವಿಗೆ ಬರುವ ಮೊದಲು ಅನ್ನ, ಆವಾಗ ಲೈಕ್ ಜಾಸ್ತಿ ಬರುತ್ತೆ. ಇಲ್ಲ, ನಾನು ಯಾರನ್ನು ಇನ್ವೈಟ್ ಮಾಡಲ್ಲ, ಯಾರು ಬರ್ತಾರೆ ಅವ್ರು ಬರಲಿ. ಅಂದರೆ ನಾವು ಕರೆದು ಸಾಕಾಯಿತು ಎಲ್ಲರಿಗೆ, ಸುಮ್ಮನೆ ಯಾಕೆ? ಬರುವವರಿಗೆ ನೋಡಿ, ನಮ್ಮ ಡೈಲಿ ನೋಡುವವರಿಗೆ ನೋಟಿಫಿಕೇಷನ್ ಹೋಗ್ತದೆ, ಅವ್ರಿಗೆ ಟೈಮ್ ಇದ್ದರೆ ಬರ್ತಾರೆ. ಮತ್ತು ಹೊಸಬ್ರೆಲ್ಲ ಬರ್ತಾರೆ ಒಮ್ಮೊಮ್ಮೆ, ಬರುವುದಿಲ್ಲದ್ರೆ ಬರುವುದಿಲ್ಲ, ಅದರಲ್ಲಿ ಏನಿಲ್ಲ. ನಾನು ಫೇಸ್ಬುಕ್ಕಲ್ಲಿ ಒಮ್ಮೊಮ್ಮೆ ಶೇರ್ ಮಾಡ್ತೇನೆ, ಇವತ್ತು ಮಾಡಿಲ್ಲ, ಮಾಡುವ. ಎಡಗೈಯಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಪದಗಳು ಮಿಸ್ ಆದರೆ ಬೈಕೋಬೇಡಿ. ಇಲ್ಲಪ್ಪ, ಇಲ್ಲ, ತೊಂದರೆ ಇಲ್ಲ. ನೀವು ಟೈಪ್ ಮಾಡಬೇಡಿ, ಸಾಕು. ನಮಗೆ ಸಪೋರ್ಟ್ ಮಾಡಿದ್ರಲ್ಲ, ಧನ್ಯವಾದಗಳು. ನೀವು ರೆಸ್ಟ್ ಮಾಡಿ. ನಾರಾಯಣ ಬಂದ್ರ ಇವತ್ತು? ಇಲ್ಲ, ಅವರು ಬರಲಿಲ್ಲ ಇನ್ನು. ಅವರು ಡ್ಯೂಟಿಯಿಂದ ಬಂದಿದ್ದಾರಾ ಇಲ್ವಾ ಗೊತ್ತಿಲ್ಲ. ಅವರು ಒಮ್ಮೊಮ್ಮೆ ಲೇಟ್ ಆಗ್ತದೆ ಬರುವಾಗ. ಸೊ ಬಂದರೆ ಬರ್ತಾರೆ, ತೊಂದರೆ ಇಲ್ಲ. ಅವ್ರದ್ದೆಲ್ಲ ಲೈಕ್ ನಮಗೆ ಸಿಗ್ತದೆ ಯಾವಾಗಲೂ. ಅವರು ಮುಂಚೆ ಎಲ್ಲ ಬೇಕಾದಾಗ ತುಂಬ ಸಪೋರ್ಟ್ ಮಾಡಿದ್ದಾರಲ್ಲ. ಸೊ ಈಗ ಅವರಿಗೆ ರೆಸ್ಟ್ ಕೊಟ್ಟಿದ್ದೇವೆ ನಾವು. ಈಗ ನಮಗೆ ಹೊಸಬ್ರು ಬಂದರೆ ಒಳ್ಳೇದಾಗ್ತದೆ ಅಂತ. ಹೊಸಬ್ರು ಬರಲಿ, ಮತ್ತು ನಮ್ಮ ಹಲಬ್ರು ಬರಲಿ, ತೊಂದರೆ ಇಲ್ಲ. ಯಾರು ಬಂದರೂ ಮಾತಾಡ್ತೇವೆ ನಾವು. ಅವರು ಫ್ರೀ ಇದ್ದರೆ ಬರ್ತಾರೆ, ಒಮ್ಮೆ ಬಂದು ಲೈಕ್ ಕೊಟ್ಟು ಹೋಗ್ತಾರೆ. ಸೊ 15 ಓವರ್ಗಳಲ್ಲಿ 207 ರನ್ ಗಳಿಸಿದ್ದಾರೆ ಭಾರತ. ಭಾರಿ ಫಾಸ್ಟಾಗಿ ಹಾಡಿ. ಸೊ ವೆರಿ ಗುಡ್ ಅಪ್ರೋಚ್ ಫಾರ್ 208. ಇನ್ನು 2 ರನ್ ಬೇಕಾಗಿದೆ. ಈಗ ಮ್ಯಾಚ್ ಆದಮೇಲೆ ಬರ್ತಾರೆ ಎಲ್ಲರೂ, ಯೂಟ್ಯೂಬ್ಗೆ ಬರ್ತಾರೆ. ಈಗ ಯೂಟ್ಯೂಬಲ್ಲಿ ಇಲ್ಲ ಯಾರು, ಎಲ್ಲ ಮ್ಯಾಚ್ ನೋಡ್ತಿದ್ದಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ. ಯಾರು ಇಲ್ಲ ಅಂದರೆ ಬೋರ್ ಆಗುತ್ತೆ ಅನ್ನ ಲೈವ್. ಹೌದೌದು, ಸ್ವಲ್ಪ ಜನ ಇಲ್ಲದ್ರೆ ಬೋರ್ ಆಗ್ತದೆ. ಈಗ ನೋಡುವ, ಮ್ಯಾಚ್ ಆದಮೇಲೆ ಸ್ವಲ್ಪ ಜನ ಬರ್ತಾರೆ ನೋಡುವ. ಆಯಿತು, ಮ್ಯಾಚ್ ಆಯಿತು. ಈಗ ಬಂದಿಲ್ಲದ್ರೆ ಮತ್ತೆ ಬಂದ್ ಮಾಡುವ, ನಮಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ನಾನು ನಿನ್ನೆ ಲೇಟ್ ಬಂದಿದ್ದಲ್ಲ, ಸೊ ಜನ ಇದ್ದರು ತುಂಬ, ಅದಕ್ಕೋಸ್ಕರ ನಾನು ಇದು ಮಾಡಿದೆ. ಇವತ್ತು ಸಹ ಲೇಟೇ ಬರುವ, 8 ಗಂಟೆಗೆ. ಸ್ವಲ್ಪ ಎಡಿಟ್ ಮಾಡಿದೆ, ಇನ್ನೂ ಎಡಿಟ್ ಮಾಡಲಿಕ್ಕೆ ಉಂಟು. ಕೆಲಸ ತುಂಬ ಉಂಟು ನಮಗೆ ಮಾಡಲಿಕ್ಕೆ. ಸಂಪತ್ತನ್ನೇ ಬಂದರು ನೋಡಿ. ಕಂಗ್ರ್ಯಾಚುಲೇಷನ್ ಭಾರತಕ್ಕೆ. ಭಾರತ ವಿನ್ ಆಗಿದೆ. ಈಗ 209 ರನ್ಗಳನ್ನು ಗಳಿಸಿ 15.2 ಬಾಲ್ಗಳಲ್ಲಿ. ಸೊ ಕೊನೆಯದಾಗಿ ನಮ್ಮ ಸೂರ್ಯಕುಮಾರ್ ಅವರು ನಾಟ್ ಔಟ್, 82 ರನ್ಸ್, 37 ಬಾಲ್, 9 ಬೌಂಡ್ರಿ ಆ್ಯಂಡ್ 4 ಸಿಕ್ಸರ್ಸ್. ಶಿವಮ್ ದುಬೆ ಅವರು 18 ಬಾಲ್, 36 ರನ್, 1 ಬೌಂಡ್ರಿ ಆ್ಯಂಡ್ 3 ಸಿಕ್ಸರ್ಸ್.
ಹಾಗೆಯೇ ಇಶಾನ್ ಕಿಶನ್ ಅವರು 32 ಬಾಲಲ್ಲಿ 76 ರನ್ ಗಳಿಸಿದ್ದಾರೆ, 11 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ಸಮೇತ. ಸೊ ಭಾರತವು ಗೆಲುವನ್ನು ಸಾಧಿಸಿ 2-1 ಮುನ್ನಡೆಯಲ್ಲಿ 2-0 ಮುನ್ನಡೆಯಲ್ಲಿದೆ. ಯಾವುದೇ ಪಟಾಕಿ ಬಿಡಲಿ, ಡಿಶಮ್ ಡಿಶಮ್ ಅಂದ್ ಸೂರ್ಯ ಹಾಕಿ ಮಾರ ಒಂಜಿ ಎಡ್ಡೆ ದಿನ ತನ್ನಿ 2 ಜನ ಗೊಬ್ಬೇರ ಅವು ಅಂಚಿನ ಗೊಬ್ಬಡು ಒಂಜಿ ದಿನ ಗೊಬ್ಬಂದಾಗ್ಲು ಕೊಡೋರ ಗೊಬ್ಬನಾಗ ಸರಿ ಆಪಣದೆ. ഇരുപത്തൈന് ಗುಂಡು ಕೂಡ 25 ಐತಾರ ಎನ್ನ ಬೈಯಾಡ್ ಲೈವ್ ಇಜ್ಜಿ ನಾನು ಎಂಕ್ಲೆ ಗುರುಕಿರನ್ನ ಪ್ರೋಗ್ರಾಮ್ ಪೋಯರಂಡು ಐತಾರ ಕಾಂಡೆ ಟುಗೆದರ್ ಲೈವ್ ಮನ್ಪುಗನ ಉಲ್ಲಾರ ಇರು ಕಾಂಡೆ 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 ಮನ್ಪೋಲಿ ಪೆಗ್ ಮಾರೋ ಪೆಗ್ ನೈ ಮಾರೇಗಾ ಬೈಕ್ ಪೆಗ್ ನೈ ಮಾರೇಗಾ भाई साहब पेग नहीं मारेगा, पानी पिएगा, हम पानी पिएगा. ಶಾಂತ ಕದೂರ ಪೋಯ್ರಿ ಒಣಸೋನ್ ಪೇರ್ ಪೋಯ್ರಾ ಸಚಿನ್ ವೈಜಿ ಬರ್ತಾರೆ. ಹೋ ದೇವರೇ, ಸಚಿನ್ ವೈಜಿ, ಹಾಯ್ ಬ್ರೋ, ಹವ್ ಆರ್ ಯು? ಐ ಆಮ್ ಫೈನ್ ಬ್ರೋ, ಐ ಆಮ್ ಫೈನ್, ಹವ್ ಆರ್ ಯು? ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ, ಹೇಗುಂಟು ನಿಮ್ಮ ಆರೋಗ್ಯ? ಈಗ ರಿಕವರಿ ಆಗಿದೆ ಎಲ್ಲ ಥರದಿಂದ ನೀವು ಮುಕ್ತರಾಗಿದ್ದೀರಾ? ಮತ್ತು ಮ್ಯಾಚ್ ನೋಡಿದ್ರಾ? ಎನ್ನ ಗುರುಕಿರಣ್ ಎಂಕ್ಲ ಬರಿತ ಶೆಟ್ರ್ ನಕ್ಲೆ ಸಂಬಂಧ ಅಂದೆ ಅಕ್ಕಳು ಬರ್ಪೇರಿ ಎಲ್ಲ ಬರ್ಪೇರಿ ಮೂಲು ಪ್ರೋಗ್ರಾಮ್ ಉಂಟು ನಾನು ಅಂಡ ಲೈವ್ ಬರ್ಪೆ ಇಜಿನ ವೀಡಿಯೋ ಮಂತ್ ಪಾಡುವೆ ದಂಡ ವೀಡಿಯೋ ಮಂತ್ ಪಾಂಡ ಒಂದು ಆತುಂದು ಬರ್ಪುಜಿ ಅಂಡ ಪದ್ಯ ಬರ ಪಾಡ್ರೆ ಆಪುಜಿ. ಸೊ ಲೈವ್ ಬರ್ರೆ ಆಪಣ ತೂಪೆ ಒಲ್ಲ ನೆಟ್ ಇತ್ತಂದಂಡ ಅರ್ನ ಫ್ರೆಂಡ್ನ ಇಜಿಂದ ಅಂಡ ವೀಡಿಯೋ ಮಂತ್ ಪಾಡುವೆ ತಾಪಣಾತ್ ಸಂಗೀತ ಗುರುಕಿರಣತಿ ಕೊಲ್ಲೆ ನನ್ನನ್ನೇ ಅವು ಸಾಂಗ ಕೊಲ್ಲೆ ನನ್ನನ್ನೇ ಅಂದಂದ ಅವು ಅವೇ ಆರೆ ಆರು ಒರಿಯಪ್ಪಣ ಗುರುಕಿರಣ್ ಗಿರಿ ನಂದಿನಿ ನಂದಿತ ಮೇದಿನಿ ವಿಷ್ಣು ವಿನೋದಿನಿ ನಂದನುತೆ ಇವರಂಜು ವಿನೋದಿನಿ ಮೋದಿನಿ. ಶಾಂತಕ್ಕ ಮನಸ್ಸು ಪೋಯರಂದಿ ತುಶಾಂತ್ ಬರ್ಪೆರನ್ನ ಆರು ಇನಿ ಬರ್ಪಿನ ಡೌಟಿ ಅಲ್ಲಿ ಜೈದೆ ನಾನು ಗೊತ್ತುಜಿ ಇನಿ ಜೆಪ್ಪೆರಂಡು ಮಣಂತೇರು ಸಾರ ಹೆಂಗ್ ಅದಾರ ಮನೆಯಾಗ ಎಲ್ಲರೂ ಸೌಖ್ಯ ಅದಾರ ಬ್ರೋ. ನೀವೇ ಹಂಗ ಇದ್ದೀರಿ ನಿಮ್ಮ ಮನೆಯಲ್ಲಿ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ 1,500 ಸಬ್ಸ್ಕ್ರೈಬರ್ ಆಗಲಿಕ್ಕೆ 2 ಮಂದಿ ಬೇಕಾಗಿದ್ದಾರೆ. ಸೊ 5 ಮಂದಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಇದು ಯಕ್ಷಗಾನ ಮೈಸಾಸುರ ಕೂಗಿದಾಗಿತ್ತು ಅಂತಿದ್ದಾರೆ ಸಿಡಿಲ್ ರವರು. ಹಾಯ್ ಸಿಡಿಲ್, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಯಾವುದು ನಾನು ಕೂಗಿದ್ನ ಈಗ? ಇದು ಮ್ಯಾಚ್ ಇದ್ದು ಹೇಳಿದ ಅಲ್ಲ ಪದ್ಯ ಹೇಳಿದ? ಸತೀಶ್ ಬಿದರಿ ಅರ್ನ ಬರ್ತ್ಡೇ ಇನ್ನಿಬ್ರು ವಾರ ಕನ್ನಡದು ವಿಶ್ ಮಲ್ಪ್ಲೆ ಬ್ರೋ. ಸತೀಶ್ ಬ್ರದರಿಯಾ ಇರ್ನ ಫ್ರೆಂಡಾ? ಏನು ಊಟ ಮಾಡಿದ್ರಿ? ನಾನು ಇವತ್ತು ವೆಜಿಟೇಬಲ್ ಮತ್ತು ಚಪಾತಿ ತಿಂದೆ ಬ್ರೋ. DK ಇರೆಗ ಹತ್ತೂರು ಶಾಂತಮಾರಿ ಬರ್ರೆ ಇಜ್ಜೆಗೆ ಏನೊಂದು ವೇದೋತ್ಯಕ ಸಂಡೇ ಗುರುಕಿರಣ್ ಪ್ರೋಗ್ರಾಮ್ಗೆ ಅನ್ನ ತುಶಾಂತ್ ಆರು ಬರ್ಪುಜೇರಿ ಆರು ಸೌದಿ ಪೋಪೇರ ಅಂದ್ ಕೂಡ ಎಲ್ಲೇ. ಸಚಿನ್ ವೈಜಿ ಬ್ರೋ ಬಣ್ಣದು ಓಕೆ. ಸತೀಶ್ ಬಿದಾರಿ ಅಂತೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಸತೀಶ್ ಬಿದರಿ, ಹ್ಯಾಪಿ ಬರ್ತ್ಡೇ ಟು ಯು. ಬಾಯ್
बार बार हम ये गाए तुम जियो हजारों साल ये मेरी है आरज़ू हैप्पी बर्थडे टू यू हैप्पी बर्थडे टू यू हैप्पी बर्थडे डियर सतीश हैप्पी बर्थडे टू यू हैप्पी बर्थडे टू यू हैप्पी बर्थडे ಟು ಯು. ಹುಟ್ಟುಹಬ್ಬದ ಶುಭಾಶಯಗಳು ಮಿಸ್ಟರ್ ಸತೀಶ್ ಬಿದಾರಿ ಅವರೇ. ಧನ್ಯವಾದಗಳು. ನೀವು ಸಚಿನ್ ವೈಜಿ ಅವರ ಫ್ರೆಂಡ್ ಆಗಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ದೇವರು ಒಳ್ಳೇದು ಮಾಡಲಿ. ಸಂಡೇ ಗುರುಕಿರಣ್ ಪ್ರೋಗ್ರಾಮ್ಗೂ ಅಣ್ಣ ತುಶಾಂತ್ ಇಲ್ಲ, ಅವ್ರು ಬರಲ್ಲ. ಪಲ್ಲೆ ವರ ವಿಶ್ಮಲ್ ಪ್ಲೇ. ಓಕೆ ಸಂಪತ್ತನ್ನ ಇಂಡಿಯಾ ವಿನ್ ಆಯ್ನವೇ ವಿಶ್ಮಲ್ ಪ್ಲೇ ಐಕೆ ಎಂಚ ವಿಶ್ವ ಅನ್ಪುಣಿ ಐಕೆ ಖುಷಿ ಮನ್ಪುಣು ಇಂಡಿಯಾ ಖುಷಿ ಅಂತ. ಹೆಂಗೆ ಬರ್ತಿರೋದೆ ಬೇತ ಪದ್ಯ ಪುರ ಗೊತ್ತು ಜಿ ಆತ ಅವು ಮಾತ್ರ ಗೊತ್ತು. ಭರತ್ ಕುಮಾರ್ ಬರ್ತೀರಾ? ಹಾಯ್ ಭರತ್ ಕುಮಾರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸರ್. ಹೌ ಟು ಪ್ಲೇ ಇಟ್ ಸರ್ ದ್ಯಾಟ್ ಇನ್ಸ್ಟ್ರೂಮೆಂಟ್ ವಿತ್ ಮೀ, ಡೂ ಯು ಟೀಚ್ ಮೀ ಸರ್? This is very simple bro. There is no any lecture for this. You can like however you want. If you want slowly, like this is only support you little bit, that's it. And I don't know the exact method how to use that one, but I am just using for myself like this. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟಿಂಬಿನಿ ಭೂರಿ ಕುಟಿಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ವರ್ಷಿಣಿ ಹರ್ಷರತೆ ತ್ರಿಭುವನ ಭೂಷಿಣಿ ಶಂಕರ ತೋಷಿನಿ ಶಿಲ್ಪಿಷ ಪೋಷಿನಿ ಪೋಷರತೆ ಧನುಜನಿ ರೋಹಿಣಿ ದಿತಿಸುತ ರೋಹಿಣಿ ಧರ್ಮದ ಶೋಷಿನಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಹೈ ಜಗದಂಬ ಮದಂಬ ಕದಂಬವನ ಪ್ರಿಯವಾಸಿನಿ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಮರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ. ಹಾಗೆ ಹೇಗೆ ಬೇಕು ಹಾಗೆ ಬಡಿಬೋದು. ದೆರ್ ಇಸ್ ನೋ ತಾಲ ಮೇಳ ಇಲ್ಲ. ಐ ಡೋಂಟ್ ನೋ ತಾಲ ಮೇಳ. ನನಗೆ ಹೇಗೆ ಬೇಕು ಅಷ್ಟು ನಾನು ಮಾಡೋದು ಹಾಗೆ. ಸೊ ನೈಸ್, ಯು ಮೇಡ್ ಮೈ ನೈಟ್ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ದೇವಿ ಮಾತ್ಮೆ ಆಟೋಡು ಉಂಡಿ ಪಟ್ಲೇರು ಪನ್ಪೇರು ಅಂದಂದಿ ಅವು ಖುಷಿಯಾಪುನಿ ಕೇಂದ್ರೆ ಆರು ಎಕಡೆ ಐಕ್ಯನ ಅಂದಿಕೇನಿ ಆಟದ ಪದ್ಯ ಪಂಡರ ಅಂದ ಅವ್ವೇನ ಅಂದಂಜನ. ಓಕೆ, ಓ ಸೋ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ವೇದೋತೆ ಈರು ಜಾಸ್ತಿ ಪಂಡ್ರೆ ಆಪುಜಿ ಅತೆ ಅನ್ನ ಇಂದೇದ ಬಗ್ಗೆ ಈರು ಅಲ್ಪ ಉಪ್ಪುನತೆ ಅನ್ನ ಒಯ್ತ ಬಗ್ಗೆ ಇಂಡಿಯಾದ ಬಗ್ಗೆನಾ? ಇಂಡಿಯಾದ ಬಗ್ಗೆ ಆಟೋಗು ಸೇರ್ಲೆ ಈರು ಆಟೋಗು ಸೇರುನ ಇತ್ತೆ ಯಾನು ಆಟೋಗು ಸೇರು ನೆಡ್ದೆ ಅನ್ಬಕ್ಕ ದಾದನ ಒಂಜ ತತ್ತುನ ಅಲ್ಪಡ್ತು ಇಜಿನ ಯಾನು ಕ್ಲಾಸಿಗೆ ಪೋಪಿನಾಯಿ ಏನೊಂಜಿ ಬರಿತಾ ಇಲ್ಲದಾರ ಪೂರ ಲೆತ್ತದು ಪೂರ ರೆಡಿ ಮಂತಿತ್ತೇನೆ ಪೋಯರೆ ಅವು ಆ ಕಾರಣಕ್ಕೆ ತತ್ತನ ಹಿಂಗೆ ನೆನಪಿಜ್ಜಿ ನಾನು ಎಲ್ಲಿ ನೆಟ್ಟಿತ್ತೆ ಅಪ್ಪಾಗ ಎಲ್ಲ ತೆನ್ಮ ನೆಟ್ಟಿತ್ತೆ ಮನೆಯಲ್ಲಿ ಇಜಿನ ಯಾನಿತ್ತೆ ಆಟ ಹೊಡಿತ್ತದು ಅನ್ನ ನಾನು ಅಲ್ಲ ಅಂತದ್ದು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿದ್ರು ವಿಡಿಯೋ ನೋಡಿ. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ.
ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ. ಇವಾಗ ನೀವು 9th ಸ್ಟ್ಯಾಂಡರ್ಡನ್ನು ಅಲ್ಲಲ್ಲ, ಇವಾಗ ನಾನು 9th ಅಲ್ಲಪ್ಪ, ಈಗ ನಾನು ಡಿಗ್ರಿ. ಸರ್ ನೀವು ಏನು ಮಾಡೋದು, ಬಿಸ್ನೆಸ್ ಸರ್ ಜಾಬ್ ಬ್ರೋ? ಬಿಸ್ನೆಸ್ ಮಾಡೋದಾದ್ರೆ ನನಗೆ ಈಗ ಯೂಟ್ಯೂಬ್ ಬೇಕಿರಲಿಲ್ಲ. ಜಾಬ್ ಮಾಡ್ತಿದ್ದೇನೆ, ಕಾಮಿಡಿ ಆಯಿತಾ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ಧ್ಯಾನಗೈವ ಮನೆಗಳೇ ನಿನ್ನ ಬೃಂದಾವನ, ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ, ನಿತ್ಯ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ನಾನು ಚಡ್ಡಿ ಬಾಡೊಂದು ಶಾಲೆಗೆ ಪೋಂದಿತ್ತೆ 7ನೇ ಕ್ಲಾಸಿಡು, ಎಂಕ್ಲೆಗ್ಲ ಚಡ್ಡಿ ಎತ್ತೀನಿ 7ನೇ ಕ್ಲಾಸಿಡು ಚಡ್ಡಿ ಎತ್ತೀನಿ. 8ನೇ ಕ್ಲಾಸಿಗೆ ಪ್ಯಾಂಟ್ ಬೈದಿನ ಅಥವಾ ಚಡ್ಡಿ ಎತ್ತಿನ ಗೊತ್ತುಜಿ ನೆನ್ಪುಜ್ಜಿ ಇಂಕ್ ಎನ್ಮನೆಟ್ಟು ಚಡ್ಡಿ ಪ್ಯಾಂಟ್ ಇತ್ತಿನ ಅದು ನೆನ್ಪುಜ್ಜಿ 7ನೇ ಮಟ್ಟ ಚಡ್ಡಿ ಎತ್ತೀನಿ ನಿಂಗೆ. ಭರತ್ ಕುಮಾರ್ ಅವರು ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಬಿಕಾಸ್ ಎವ್ರಿ ಒನ್ ಲೈವ್ ಇನ್ ಎ ಡೇ ಬಟ್ ಯು ಆರ್ ಲಿವಿಂಗ್ ಇನ್ ಎವ್ರಿ ಸೆಕೆಂಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಮತ್ತು ಯಾವ ಊರು ನಿಮ್ಮದು, ನಿಮ್ಮ ಊರು ಯಾವ ಅಂತ ಹೇಳಿಲ್ಲ ನೀವು. ಸಂಪತ್ತನ್ನು ಹಾಯ್ ಅಂತಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಹೇಗಿದ್ದೀರಾ ಎಲ್ಲರೂ? ಊಟ ಆಯಿತಾ ನಿಮ್ಮದು? ನಮ್ಮ ಮಕ್ಕಳು ಏರ್ಲ ಬೈಜ್ಜೀರ ನಮ್ಮ ಮಕ್ಕಳು ಏರ್ಲ ಇಜ್ಜೀರ. ಖಾಲಿ ಈರ್ಲ ಶಾಂತಕ್ಕಲ್ಲ ಮಾತ್ರ ಬರ್ತೀನಿ. ಬೊಕ್ಕ ವೇದಾವತಿ ಅಕ್ಕ ಬೊಕ್ಕ ಏರು ನಮ್ಮ ಮಕ್ಕಳು. ಸಂಗೀತಕ್ಕ ಲೇಟ್ ಬರ್ಪೇರ, ಯಾರು ಬಿಜಿ ಉಪ್ಪೇರತ್ತೆ. ಕೋಡೆಲ್ಲ ಬೈದೇರು ಲೇಟ್. ಬೊಕ್ಕ ಕೋಡೆ ಅನ್ನು ಏತು ಬರ್ತು ಕುಲ್ದೆ ಗೊತ್ತುಂಡೆ 12 ಗಂಟೆ 7 ಗಂಟೆ ನಮ್ಮ ಬಂದು ಅಂತೀನಿ. ನಮ್ಮ ಮೇರ್ ಬತ್ತಿತ್ತೇರತ್ತ ಡಿ ಕೆ ಲಂಗ ಆಯ್ತು ಏನು ಮಗೊಂದುಲ್ಲೆ ಬೊಕ್ಕ ಪೊಂಜೋಕ್ಲೆ ಲಂಗ ಆಯ್ತೀನಿ. ಬೊಕ್ಕ ಇನ್ನು ಸೀರೆ ಆಯ್ತು ಬರ್ರೈತೆ ಲಂಗ ರವಕ್ಕೆ. ಸರ್, ಹೌ ಟು ಬಿಕಮ್ ವೈಸ್, ಬುದ್ಧಿವಂತರು ಹೇಗೆ ಆಗೋದು? ಬುದ್ಧಿವಂತರ ಅದೇಂತ ಇಲ್ಲ, ನಮ್ಮಲ್ಲಿರುವ ಬುದ್ಧಿಯನ್ನು ಯೂಸ್ ಮಾಡೋದು. ಅದರಲ್ಲಿ ಬುದ್ಧಿವಂತರು ಅಂತ ಬರೋದಿಲ್ಲ, ಹೇಗೆ ಆಗುವುದಂತ ಇಲ್ಲ. ನಿಮ್ಮಲ್ಲಿ ಎಂತ ಉಂಟು ಅದನ್ನು ನೀವು ಉಪಯೋಗಿಸ್ಕೊಂಡು ಟ್ರೈ ಮಾಡಬೇಕು. ಏನಾದರೂ ಮಾಡಲಿಕ್ಕೆ ನಮ್ಮ ಬುದ್ಧಿಗಳನ್ನು ಯೂಸ್ ಮಾಡಿಕೊಂಡು ಟ್ರೈ ಮಾಡಬೇಕು ಏನು ಮಾಡಲಿಕ್ಕೆ ಆಗ್ಬೋದು ಅಂತ. ನೀವೇನು ಮಾಡ್ತಾ ಇದ್ದೀರಿ ಈಗ? ಸ್ಟೂಡೆಂಟಾ ಅಲ್ಲ ವರ್ಕ್ ಮಾಡ್ತಾ ಇದ್ದೀರಾ? ಅಲ್ಲ ಬಿಜಿನೆಸ್ ಮಾಡ್ತಾ ಇದ್ದೀರಾ? ಎನ್ನ ನೆಟ್ವರ್ಕ್ ಪೋಯ್ನಿ ಕೋಡೆ ಆ ಜನ ಎಂಕ್ ನೆರೊಂದಿತ್ತುಂಡಿ ಬೊಕ್ಕ ದಾದಂದು ಯಾನು ಪೋಯೆ ಅಂದಿ ಆ ಜನ ನೆರ್ನತ್ತಿ ಇರೆಗ್ ಆರು ಪನ್ಪಿನಿ ಈರೇನು ಬ್ಲಾಕ್ ಮನ್ಪುಣಿಗೆ ದಾಯಗಂದಿ ಜೀರು ಬ್ಲಾಕ್ ಮನ್ಪುಣಿಗೆ ಯಾರೇನು ಬೊಕ್ಕ ಹೆಂಗೆ ಗೊತ್ತಾಂಡಿ ಯಾರು ದುಂಬು ಬೈದೇರು ಹೊರಾಯಿ ಆರು ಬತ್ತಿತ್ತೇರು ಬೊಕ್ಕ ಅವು ಸೇಮ್ ಡಯಲಾಗ್ ಕುಡೋರ ಪಂಡೇರು ಬೊಕ್ಕ ಆರು ಉಡುಪಿದ ಕೆಲವರು ತುಳು ಬರ್ಪುಜಿ ಬ್ರಹ್ಮಾರವ್ರು ಬೊಕ್ಕ ಅಂದು ಅವೇನಾರು ದುಂಬುಲವ್ರ ಪಂದಿತ್ತೇರು ಅಂಚೆಂಗೆ ನೆನಪಾಂಡವು. ಬುದ್ಧಿವಂತರ ಜೊತೆ ಇದ್ದರೆ ನಾವು ಬುದ್ಧಿವಂತರಾಗ್ತೀವಿ. ಹಾಗೇನಿಲ್ಲ, ಬುದ್ಧಿವಂತರ ಜೊತೆ ಇದ್ರೇ ಬುದ್ಧಿವಂತರಾಗುವುದಂತಲ್ಲ. ನಮ್ಮ ಬುದ್ಧಿಯನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಬುದ್ಧಿವಂತರಾಗ್ತೇವೆ. ಈಗ ಎಂತ ನೀವು ನಿಮ್ಮ ಬುದ್ಧಿವಂತರ ಇದ್ದಿರಲ್ಲ ನೀವು ಮತ್ತೆಂಥದ್ದು? ಹಾಗೆ ಮರಲ್ಲ ಅಂದು ಇಜ್ಜ ಹಾಗೆ ಮರಲ್ಲ ಆಯ್ದ ಎಡ್ಡೈತೆ ಪಂಡ್ ಬೊಕ್ಕ ದಾಲ ಪಾತಿರ್ದಿಜ ಯಾರು ಯಾಯ ಓಲುಪ್ಪುನ್ ಗೊತ್ತುಂಡೆ ನಮ್ಮ ಒಂದೆಟ್ಟು ಮಸ್ತ್ ಪಾತಿರ್ದೆ ಲಾಸ್ಟ್ ಮುಟ್ಟ ಬೊಕ್ಕ ಅವು ಓಲಿ ಮಾಲ್ಡೀವ್ಸ್ದ ಕೈತಲ್ಲೊಂದು ಉಂಡತೆ ನಮ್ಮ ಐಲ್ಯಾಂಡ್ ಎಂಜಿನ ಪುದರ್ ಐತ ಮಾರೆ ಕೋಡೆ ಪಂಡೆ ಮಾರೆ. ಬೋಡನ ನೆನಪರ್ಪು ಜಿಂಕ್ ಇದು ಏನಮ್ಮ
ಇಂಡಿಯನ್ ಐಲ್ಯಾಂಡ್ ಎಂಜಿನ ಪನ್ಪೇರು ಮಾರಾಡೆ ಬಂಜಿಡುಂಡು ಬಾಯಿಗೆ ಬರ್ಪುಚಿ. ಬುದ್ಧಿವಂತರಿಗೂ ಮತ್ತು ವಿದ್ಯಾವಂತರಿಗೂ ವ್ಯತ್ಯಾಸ ಉಂಟಾ? ಬುದ್ಧಿವಂತರಿಗೆ ಮತ್ತು ವಿದ್ಯಾವಂತರು, ಯಾಕಂದರೆ ವಿದ್ಯಾವಂತರೇ ಸ್ವಲ್ಪ ಜಾಸ್ತಿ ಬುದ್ಧಿವಂತರಾಗಿರ್ತಾರೆ. ನಮಗೆಲ್ಲ ಸ್ವಲ್ಪ ವಿದ್ಯೆ ಕಮ್ಮಿ ಉಂಟು, ಅಷ್ಟು ಬುದ್ಧಿವಂತಿಕೆ ಇಲ್ಲ. ಆದರೆ ವಿದ್ಯೆ ಕಮ್ಮಿ ಇದ್ದರೂ ಕೆಲವರು ಬುದ್ಧಿವಂತಿಕೆ ಉಪಯೋಗ ಮಾಡಿ ಎಲ್ಲೋ ಇದ್ದಾರೆ ಈಗ. ಸೊ ಎರಡೂ ಸರಿಸಮಾನ ಇರ್ತದೆ. ವಿದ್ಯಾವಂತರು ಬುದ್ಧಿವಂತರಾಗಿರ್ತಾರೆ, ಒಂದು ವೇಳೆ ವಿದ್ಯೆ ಇಲ್ಲದಿದ್ದವರು ಕೆಲವರು ಬುದ್ಧಿವಂತರಾಗಿರ್ತಾರೆ. ಅವರು ಎಕ್ಸ್ಪೀರಿಯನ್ಸ್ ಅನುಭವದಿಂದ ಎಲ್ಲ ನೋಡಿ ಕಲಿತಾರೆ. ಎಂಕ್ ಪೊಕ್ಕಡೆ ಪಂಡ್ರೆ ಬಲ್ಲಿ ಆಯಿ ಏರಿಂದೆ ಗೊತ್ತು ಜಿಂಕ್ ಅವೇ ಹೌದು ಅದೊಂದು ಗೊತ್ತು ಜಿ ಒಲ್ಲ ಏಪಲ್ಲ ಬಂದು ಅಂತಿದ್ದಾರ ಅಂದು. ಸ್ವಿಟ್ಜರ್ಲ್ಯಾಂಡ್ ಹತ್ತಿ ನಮ್ಮ ಎಲ್ಲ ಊರ್ದಾಗ ಆಯ್ತಲ್ಲ ನಮ್ಮ ಅಂದಿ ಮುರಣಿ ಮೋದಿಜಿ ಪುರ ಪೋದಿತ್ತಿರತ್ತೆ ಅಡಿ ಅವು ಇಂಡಿಯಾದನೇ ಐಲ್ಯಾಂಡ್ ತೀರ್ಥ ನಮ್ಮ ಅಗಾಟಿ ಐಲ್ಯಾಂಡ್ ಪುರಂಡವಳು. ಲಕ್ಷದ್ವೀಪ ಉಡುಪಿ ಹತ್ತಿ ಲಕ್ಷದ್ವೀಪ. ಉಡುಪಿಡೊಂಜಿ ಐಲ್ಯಾಂಡ್ ಉಂಡತ್ತೆ ಅವು ಎಂಜಿನ ಅವನ ಪೇರು ಸೈಂಟ್ ಮೇರಿ ಅದೇ. ಬುದ್ಧಿವಂತರನ್ನು ಮೋಸ ಮಾಡೋದು ಆಗೋಲ್ಲ, ವಿದ್ಯಾವಂತರಿಗೆ ಮೋಸ ಮಾಡಬಹುದು. ಯಾಕೆಂದರೆ ಅನುಭವ ಕೊರತೆ. ಮೋಸ ಒಮ್ಮೊಮ್ಮೆ ಎಲ್ಲರೂ ಹೋಗ್ತಾರೆ ಬ್ರೋ, ಆದರೆ ಒಮ್ಮೆ ಮೋಸ ಹೋದರೆ ಮತ್ತೊಮ್ಮೆ ಹೋಗಲ್ಲ ಅವರು. ಅಂದರೆ ಅಷ್ಟು ಇದು ಮಾಡ್ತಾರೆ. ಒಮ್ಮೊಮ್ಮೆ ಮೋಸ ಬುದ್ಧಿವಂತರು ಹೋಗ್ತಾರೆ, ಬುದ್ಧಿ ಕಮ್ಮಿ ಇದ್ದವರು ಹೋಗ್ತಾರೆ, ವಿದ್ಯಾವಂತರು ಹೋಗ್ತಾರೆ, ವಿದ್ಯೆ ಕಮ್ಮಿ ಇದ್ದವರು ಹೋಗ್ತಾರೆ. ಅದು ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಮೋಸ ಹೋಗೋದಂದರೆ. ಮೋಸ ಮಾಡುವವರು ಅಷ್ಟು ಹುಷಾರಿರ್ತಾರೆ. ನಮ್ಮ ಮೇರ್ ಬರ್ಪಿನ ಹೆಜ್ಜೆತ್ತೆ ಒಂದು ಏರು ಸುಂಟರ ಗಾಳಿ ಯಾರು ಅನ್ನ ಪುದರಂಜಿನ ನಮ್ಮ ಸಾಗರ್ ಬ್ರೋಲ ಬರೊಂದಿಜ್ಜೇರು. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನೋ, ನಾಡು ಸುಂದರ ನಗರಿ. ಎಂಕೆ ಏರೊಂದು ಗೊತ್ತುಜ್ಜಿ ಹೈಡ್ ಮಲ್ಪೆ ಮರಲಿ ಐಡ್ ಮಲ್ಪುವೆಗೆ ಮರಲಿ. ಆಹಾ ಆಯ ಈರೇನು ಐಡ್ ಮಲ್ಪನತ್ತಿ ಆಯ ಪನ್ಪಿನಿ ಈರ ಆಯನ ಐಡ್ ಮಲ್ತದಾರ್ಗೆ ಬೇತ ಲೈವುಡ್ ಆಯ ಪನ್ಪಿನಿ ಯಾನ್ ದಾಲ ಬ್ಯಾಡ್ ಕಾಮೆಂಟೇ ಪಾಡ್ದು ಜನನಾರ ಹೈಡ್ ಮನ್ಪೇರು ದಾಯಗೊಂದು ಗೊತ್ತು ಜಿ ಇಂದು ಪನಂತೆ. ನಿಮ್ಮ ಅಂಗೈ ತೋರಿಸಿ ಇದರ ಗಾತ್ರ ನೋಡಿ ನಿಮ್ಮ ಸ್ವಭಾವ ಗೆಸ್ ಮಾಡ್ತೀನಿ. ಇದಾ ಎಂತ ಅಗೈ ಅಂದರೆ ಇದೆಯಾ? ನಾವು ಅಂಗೈ ಅನ್ನೋದು ಇದಕ್ಕೆ. ಗಾತ್ರದಲ್ಲಿ ಅಷ್ಟು ದೊಡ್ಡದಿಲ್ಲ, ಕೈ ಸಣ್ಣದು ನಮ್ದು. ಬುರ್ಚಿ ಅವು ಜ್ಯೋತಿಷ್ಯ ಭಟ್ರೆಡ ಕೇಳಿ ಪೊಕ್ಕಡೆ ಯಾರ್ಲವರ ಕಲ್ತದೆಡ್ಡ ಅದಾದ ಅವನ ಪೇರು ತೂಕ. ಮೂಲ ದಕ್ಷಿಣ ಪಾಡ್ರಿ ಜತೆ ಜ್ಯೋತಿಷ್ಯ ನಡ್ಕೊಂಡು ದಕ್ಷಿಣ ಪಾಡೋದು ನಮ್ಮ ಅಂಚ ಆಪುಡ ಯಾನ್ ಭಟ್ರ ಆತು ಆನಂದಲ್ಲಿ. ಓಹೋ ಲಲ 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 ಲಲ
ಲಲಲಲಲ. ಓಕೆ ಸರ್, ನೀವು ಎಲ್ಲರಂತ ಅಲ್ಲ, ನಿಮಗೆ ಕೆಲವು ಫ್ರೆಂಡ್ಸ್ ಇದ್ದಾರೆ. ನೀವು ಜಗಳ ಮಾಡಿದ್ದು ಹೆಚ್ಚು. ಕೋಪ ಬೇಗ ಬರುತ್ತದೆ, ಮಾತಾಡೋದನ್ನು ಬಿಟ್ಟು ಬಿಡ್ತೀರಾ. ಅವರು ಸಾಲು ಕೇಳಿದ್ರು ಅಷ್ಟೇ. ಕಂಜೂಸೀರು ಕಾಮಿಡಿ ಮಾಡೋದಿಲ್ಲ. ನಿಜನ ಇರ್ನ ಜಾತಕ ಮಿಸ್ಟೇಕ್ ಆತ ಮಾಡೋದಿಲ್ಲ. ಇಜ್ಜಿ ಸರಿ ಉಂಡಿ ಎಜ್ರಲ್ಲ ಪನ್ನ ಸರಿ. ಮತ್ತೆ ಸರ್ ಊಟ ಆಯ್ತಾ? ಹೌದು ಊಟ ಆಯ್ತು ಬ್ರೋ, ಊಟ ಆಯ್ತು. ಸರಿ ತಕ್ಕ ಕಾಲ್ ಮಲ್ದಿರಾ? ಮಲ್ತೀರಿ ಲೈವ್ ಹಿಡ್ದು ತುಂಬ ಕಾಲ್ ಮಲ್ತಿತ್ತೀರಿ. ಲೈವ್ಗೆಲ್ಲ ಬರ್ತಿತ್ತಾರತ್ತೆ, ಲೈವ್ ಲೈಕ್ ಕೊಡ್ದು ಪೋಯಿರ ಅಂಜೆತ್ತೀರ ಅಂದಿತ್ತೆ. ಶಾಲೆ ಪುಣತೆ ಎನ್ನ ಕೇಳ್ನಿ ಇರ್ನ ಕೈ ತೋಜ್ ಪಲ್ಯತ ಕೈ ತೋಜ್ ಪಾಯ್ಜಿ ನೆಂಚ ಕೇನು ಆಡ ಮೋನೆ ತುದ. ನೀವು ಹೇಳಿ ನಿಮ್ಮ ಗೆಸ್ ಸರಿನಾ ಅಂತ. ಹಾಂ, ನಿಮ್ಮ ಗೆಸ್ ಸರಿ ಉಂಟು ಬ್ರೋ, ಹೌದದು. ಆದರೆ ಈಗ ಅಷ್ಟು ಇಲ್ಲ, ಮುಂಚೆ ಜಾಸ್ತಿ ಇತ್ತು. ಈಗ ಸ್ವಲ್ಪ ಇದಾಗಿದೆ, ಕಮ್ಮಿ ಆಗಿದೆ. ಇನ್ನ ಕವಡೆಡ ಪೂಜಾ ಮಾಡೋದಿಲ್ಲ. ನೀವಿರುವ ಸ್ಥಳ, ನಾನು ದುಬೈಯಲ್ಲಿದ್ದೇನೆ ಬ್ರೋ. ಎಂಕ್ಲಲ್ಪ ಆಕ್ಸಿಡೆಂಟ್ ಮೂಜಿ ಖಾಲಿ. ಓ ಅಂದೆ ಏಪೇ ಇನಿಯಾ ದಾಯ್ತಾಯ್ನೆ ಮಾತಾ ಕೊಡ್ಲೈತೆ ಆಕ್ಸಿಡೆಂಟ್ ಒಂದು ಪ್ರಾಬ್ಲಮ್ ಮತ್ತೆ ಮಾರೆ. ಅರೆ ಕೊಂಚ ಹಾರ್ಟ್ ಅಟ್ಯಾಕ್ ಕಾಣುತ್ತೆ ನಮ್ಮ ಆಶಾಕ್ಕಾಗ. ಇನ್ಸ್ಟಾಗ್ರಾಮ್ಡು ಪೂರ ಕಾಮಿಡಿ ಬಂತು ಅಂತೀರಿ. ಆಶಾ ಪಂಡಿತ ಅಂದಿ ಶೇ ಯಾನ್ ಮುರಣಿ ವಿಡಿಯೋ ಪೂರ ತೂನಗಾರ ನೆನ್ತೀನಿ ಮಾರೆ. ಯಾನು ಊರು ಬನ್ನಗಾರ ತಿಕ್ಕೊಡಾಡೆ ಪೋದು ಒಂದು ಆಮ್ಲೆಟ್ ಪೂರ ತಿನ್ನೋಡು ಎರಡ ಪಾತ್ರೆ ಪೋಡು ವಿಡಿಯೋ ಮನ್ಪೋಡು ಪೂರ ಬಂದು ನೆನ್ನಿದ್ದೆ ನಾನು. ಏನು ಸರ್ ದುಬೈನ ದಾವಣಗೆರೆ ಥರ ಹೇಳ್ಬಿಟ್ರಿ ಅಂತ. ಹಾಗೇನಿಲ್ಲಪ್ಪ, ದಾವಣಗೆರೆ ಅಲ್ಲ, ನಾವಂದ್ರೆ ದುಬೈಯಲ್ಲಿ ಇದ್ದೇವಲ್ಲ. ಮರ್ವಾಯ್ ಮುಸುಂಟು. ಶಶಿಕಾಂತನೇ ಬರ್ತೀರಾ? ಶಶಿಕಾಂತನ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಮುಂಗುಲಿ ಮುಸುಂಟು, ಮರ್ವಾಯ್ ಮುಸುಂಟು, ಅಂದಂದೆ ಮುಜ್ಜು ಮುಸುಂಟು ಅಂದಂದೆ.
ಅಲ್ಲಿ ಏನು ಕೆಲಸ ಮಾಡೋದು ಸರ್ ನೀವು? ನಾನು ಒಂದು ಆಫೀಸಲ್ಲಿ ಅಡ್ಮಿನ್ ಆಗಿದ್ದೇನೆ ಬ್ರೋ. ನವೀನನ್ನ ಹಾಯ್ ಅಂತಿದ್ದಾರೆ ಶಶಿಕಾಂತನ. ಹಾಯ್ ಶಶಿಕಾಂತನ ಎಂಚೊಳ್ಳರು ವನಸಾಂಡೆ ಇದಾದ ಸ್ಪೆಷಲ್ ಆರ್ಟ್ ಅಟ್ಯಾಕ್ ಭಾರಿ ಡೇಂಜರ್ ಮಾರೆ ಅಂದಿ ಅಂಡ್ ಅರೆ ಪ್ರಾಯಲ ಆದಿತ್ತು ಮಾರೆ ಪಾಪ ಆರು ಬೇನೊಂತಿರತ್ತೆ ಮಸ್ತ್ ಬೇಜಾರ ನಿಂಕ್ ನಾನು ಯಾರನ್ನ ಮುರಾಣಿ ಒಂಜಿ ಸೊಲ್ಮೆದಾರನ ಒಂಜಿ ಇಂಟರ್ವ್ಯೂ ತುದಿತ್ತೆ ಮಾರೆ ಎಡ್ಡೆ ಖುಷಿ ಆತನ್ ತೂದು. ಆರ್ಟ್ ಅಟ್ಯಾಕ್ ಕ್ಯಾಂಟೀನ್ ನಡಪ ಅಂದಿತ್ತೀರ ಅನ್ನಂದು ಎಲ್ಲಿ ಗಾಡಿ ಎಂದು ಆಮ್ಲೆಟ್ ನುಪ್ಪು ವನಸಪುರ ಉಪ್ಪಡಿಗೆ ಎಂಕ್ಲ ಊರ್ದ ಮಿಕ್ಸರ್ ಕಾರಗಡ್ಡೆ ಅರ್ನ ಅಂಗಡಿಗೆ ಹೋಗಂತು ಅಂದೆ. ಓಕೆ ಓಕೆ ವನಸಾಂಡು ವೆಜ್ ಓ ಅಂದೆ ನಮಗೆ ಸಹ ವೆಜ್ಜೆ. ಇವತ್ತು ಜನ ಕಮ್ಮಿ ಇದ್ದಾರೆ ಮಾರೆ, ನಿನ್ನೆ ಆಗಿಲ್ಲ. ನಿನ್ನೆ ತುಂಬ ಅಂದರೆ ತುಂಬ ಜನ ಬಂದಿದ್ರು, 1,000 ಜನ ಬಂದಿದ್ರು. ಗುಡ್ ನೈಟ್ ಟೇಕ್ ಕೇರ್ ಬ್ರೋ ಅಂತಿದ್ದಾರೆ. ಸುಜಿತ್ ಬ್ರೋ ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಗುಡ್ ನೈಟ್ ಶುಭರಾತ್ರಿ, ಧನ್ಯವಾದಗಳು. ಒಂಜಿ ಲೈಕ್ ಕೊಡಿ ಅದನ್ನು ತೋಜು ನೆಂಕ್ ಒಂಜಿ ಹೆಚ್ಚಾಂಡು ಈರೇನ ಅಂದದೆ ಸಂಪದನಿ ಗಂಜಿ ಊಟ ಇಪ್ಪುಂಡಿ ಪಡೀಲ್ಡ್ ಅಂಗಡಿ ಅಂದಿ ಅಂದ್ ನಾನು ಅವೇ ಪೂರ ನೆಂತಿನಿ ಮಾರೆ ಮುರಣಿ ಎಲ್ಲಂಜಿ ನನ್ನ ಊರು ಬತ್ತಿನ ಪಗೋರ ಪೋದಾರ್ನ ವೀಡಿಯೋ ಮನ್ಪೋಡು ಪಾತೆರಡು ಅಂತೆ ಅವಳೆ ಆಮ್ಲೆಟ್ ಪುರ ತಿನ್ನೋಡು ಅಂಚ ಪುರ ನೆಂತದಿತ್ತೆ ಇಂಚ ಹಾಪುಂಡು ನೆಂದಿದ್ದೀಜಿ ಮಾತ್ರೆ. ಅಣ್ಣ ನನಗೆ ನಿದ್ದೆ ಬರ್ತಾ ಇದೆ, ಬಾಯಿ ಶುಭರಾತ್ರಿ. ಆಯಿತು, ನಾವು ಸಹ ಬಂದ್ ಮಾಡೋದು ಇನ್ನು, ಯಾಕೆಂದರೆ ಜನ ಇಲ್ಲ ಜಾಸ್ತಿ ಅಷ್ಟು. ಇವತ್ತು ಯಾರು ಬರುವುದಿಲ್ಲ ಅಂತ ಕಾಣ್ತದೆ, ಸೊ ನಾವು ನಾಳೆ ಮಾಡೋಣ. ಇವತ್ತು ಸಾಕು, ನನಗೆ ಸಹ ಸ್ವಲ್ಪ ಎಡಿಟಿಂಗ್ ಉಂಟು. ಇನ್ನ ಕನಸು ನನಸು ಆಂಡ್ ಬೇಗ ಬ್ರೋ ಪೋಯರು ಕೊನೋ ಪೋಯರು ಅಂದಿ ಹೆಂಗೆ ಅವೇ ಮಾರ್ರೆ ಮಸ್ತ್ ಬೇಜಾರಾಣಿನಿ ಎತ್ತು ಬೇಜಾರು ಬಂಡ. ಚೂರು ಉಂತುಲೆ ಓಕೆ ಓಕೆ ಉಂತು ಯಾನು ಎಲ್ಲ ಎತ್ತಡೆ ಉಂತು ಅತ್ತು ಪಂಡಿನಿ ಯಾನ ಅರ್ಲ ಪೋಪೇರು ಎಲ್ಲ ಪೋಪಿನಿಂದ ಏನು ಪೋಪೆ ಜನ ಉಂತುವೆ ಎಂಕ ಟೈಮ್ ಉಂಡು ಬೊಕ್ಕಂತ ಎಡಿಟ್ ಮನ್ಪೇರು ಉಂಡು ಆಂಡ ಇದನ್ನೆಲ್ಲ ಎಲ್ಲ ಮನ್ಪೋಡು ಬೈಯಾಡು ಮೀನಿ ಕಾಂಡೆ ಉದಾಸೀನ ಹಾಪುನ್ ಲಕ್ಕೆರೆ ಬೇಗ ಚಳಿ ಅದ. ಓ ಸಂಡೇ ಮನ್ಪುಗಾನ ಒಟ್ಟಿಗೆ ಲೈವ್ ಟುಗೆದರ್. ಬೊರ್ಚೆ ನಾನು ಒರಿಯ ಮನ್ಪು ಐಕ್ ಮ್ಯಾಚ್ ತೂಯಿನತ್ತು ಒಂದು ನಮ್ಮ ಸ್ಕೋರ್ ತೂಯಿನಿ ಬಾರಿ ಖುಷಿಯಾನ್ ಮಾತ್ರ ಪಟ 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 ಹಾಕದು ಮುಗಿತು ಬಿಡಿಯರೆ ಒಂಜಿ ಎಡ್ಡೆ ಅಂಡಿ ಇಜ್ಜಿ ನನ್ನ 4 ಮ್ಯಾಚ್ ನನ್ನ 3 ಮ್ಯಾಚ್ ಉಂಟು ತಗೊಂಡ ಒಂಜಿಗೆ ಉಂಡಾಡು ಎರಡು ಮುರಣಿ ನಮ್ಮ ಸೀರೀಸ್ ಸೋತಾತ ಐಕ್ ಈ ಸೀರೀಸ್ ಗೆಂದೋಡು ಹೆಂಚಿನ ಅಂತದ್ದು. ಏತ್ ಪರಬ್ಬೇರು ಉಳ್ಳೇರು ಅಕ್ಲಿಗೆ ದಾಲ ಆಪುಜಿ ಹಾರ್ಟ್ ಅಟ್ಯಾಕ್ ಐತೆ ಎಲ್ಲ ಹುಡುಗ ಅಕ್ಲಿಗೆ ಹಾಪುಂಡು ಅವು ಪನೀರ್ ಆಪುಜಿ ಅಕ್ಲ ಒಂಜಿ ಟೈಮ್ ಬಂದಾಗ ಅಕ್ಲೆಗ್ಲೆ ಒಂಜಿ ಆ ಒಂದು ಪೋಪುಂಡು ಆತೆ ಅರ್ನ ಒಂದಿಟ್ಟು ಆತೆ ಬರೀದಿತ್ತು ನಂದು ವರ ಸೈಪಿನೇಡು ತುಂಬರ ಫೇಮಸ್ ಆವೊಂದಿತ್ತು ನಂದು ಆಯ್ರು ಪೂರೆಲ್ಲ ಇನ್ಸ್ಟಾಗ್ರಾಮ್ ರೈಟ್ ಒಂದಿಟ್ಟು ಪೂರ ಸಪೋರ್ಟ್ ಬಂತೇನತ್ತ ಫೇಮಸ್ ಆಯ್ರು ಅವರನ್ನೇ. ಅರೆ ದುಂಬುಲದಲ್ಲ ಪ್ರಾಬ್ಲಮ್ ಇತ್ತನದನ್ನ ಪಂಡ್ರೆ ಅಪ್ಪಜಿ ಅರೆ ಏತು ಎನ್ಪೋರ್ಷನ್ ದನ್ನ ಆಂಡ ಅಂದತೆ ಎಲ್ಪತ್ತೈನ ಎಂಚ ಪನ್ನ ಕಾಣ್ಮಾರೆ ಎಲ್ಪತ್ತೈನ ಎನ್ಪನ ದನ್ನ ಆಂಡ್ ಪಣಂತೇರು ಏತು ಫಾಲೋವರ್ ಅರೆಗು ಅರೆಗೊಂಜಿ 27,000 ಫಾಲೋವರ್ ಇತ್ತೇರಿ ಒಂದೇಟು ಇನ್ಸ್ಟಾಗ್ರಾಮ್ಡು
ಸುಧಾಕರ್ ಬಂಗೇರ ಬತ್ತೀರ. ಹಾಯ್ ಸುಧಾಕರ್ ಬೆಂಗ್ರೆ ವೆಲ್ಕಮ್ ಟು ಲೈವ್. ಸುಧಾಕರ್ ಅಣ್ಣ ಎಂಚೊಲ್ಲರು ಜೆಪ್ಪುಳೆ ಮನೊಂದುಲೇರ ನನ್ನ ಜೆಪ್ಪುನಿ ಬೊಕ್ಕ ಎಂಚೊಲ್ಲರು ಒಣಸಾಂಡೆ ದಾದ ಸ್ಪೆಷಲ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಅಂಚನೆ ಚಾನೆಲ್ಗೆ ಹೊಸ ತಂದಂಡ ಸಬ್ಸ್ಕ್ರೈಬ್ ಬಟನ್ ಒತ್ತುಲೆ, ಸ್ಕ್ರೀನ್ ರೆಡ್ ಸತಿ ಒತ್ತುಲೆ, ಲೈಕ್ ಬರ್ಪುಂಡು. ಸಬ್ಸ್ಕ್ರೈಬ್ ಬಟನ್ ಒಲ್ಪ ಒತ್ತುನೊಂದು ಗೊತ್ತುನದೆ ಅವಳೆ ಬೋದು ಒತ್ತುಲೆ ಕಕ್ಕಿನಿಗೆ ನೈಟ್ ಅಂದಂದು. ಸುಧಾಕರ್ ಅನ್ನೇ ಸೂಪರ್ ಅನ್ನ ಮನೊಂದುಲೇರು. ಥ್ಯಾಂಕ್ ಯು. ಕನ್ನಡನ ತುಳುವತ್ತ ಅಂದು ತುಳುವತ್ತೆ. ಓಕೆ. ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ. ನೀವು ಒಂದು ದಿನ ಬುರ್ಜ್ ಖಲೀಫಾದ ಹೋಟೆಲಲ್ಲಿ ಲೈವ್ ಮಾಡಿ ಅಣ್ಣ. ಬುರ್ಜ್ ಖಲೀಫಾದ ಹೋಟೆಲಲ್ಲಿ ಲೈವ್ ಮಾಡಲಿಕ್ಕೆ 1,000 ದಿರಮ್ಸ್ ಬೇಕು, 25,000 ರೂಪಾಯಿ ಬೇಕು. ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡಿಕೊಂಡು 2 ಗಂಟೆ ಕೂತು ಲೈವ್ ಮಾಡಲಿಕ್ಕೆ. ನಮ್ಮ ಲ್ಯಾಂಗ್ವೇಜ್ ತುಳು ಬ್ರೋ. ಎಸ್, ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. 7 ಕೊಪ್ಪ ಕಡತು ಬತ್ತದು ಆನಿಯ. ಸುಜಾತ ಸುವರ್ಣ ಬತ್ತೀರು. ಹಾಯ್ ಸುಜಾತಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಬಾರಿ ಅಪ್ರೂಪ್ ಆತಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಇರು ದುಂಬು ಬೈದಾರ ಅಂದತೆ ಸುಜಾತ ಸುವರ್ಣ ಬೈದಾರನ್ ತೋಜುನು ಒಂಜಿ ವೇಳೆ ಬೈದಿಜಾರಂದಂಡ ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಬೈದಾರಂದಂಡ ಸಬ್ಸ್ಕ್ರೈಬ್ ಮಲ್ತಿಜಾಟ ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. 7 ಕೊಪ್ಪ ಕಡತು ಬತ್ತದು ಕಾರ್ಣಿಕ ಮೆರೆಯ, ಭಕ್ತಿ ದಂಟೆನು ನೆಲಕು ಊರುದು ಕಪಟೊನು ಕೆರಿಯ. 10 ಎಸಲು ಪುರ್ಪ ಪತ್ತದು ಸುಗಿ ಪೊಡು ನಿನನೇ, 10 ಎಸಲು ಪುರ್ಪ ಪತ್ತದು ಸುಗಿ ಪೊಡು ನಿನನೇ. ಎನ್ನ ಉಸುಲುಡು ನಿನ್ನ ಪಾರ್ದನ ಧ್ವನಿ ಪೊಡು ನಿಜನೇ. ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ಸ್ಕಿಪ್ ಸೂಪರ್ ಹಾಡು ಕೊರಗಜ್ಜ ಸಾಂಗ್ ಇಜ್ಜಿಯೇ ಇನಿ ಫಸ್ಟ್ ಟೈಮು ಇನಿ ಒಂಜಿ ಕಡೆಟ್ ಕುಡ್ಲದಕ್ಕಲ್ಲ ಶಾಂತಕ್ಕ ಪಂಡೇರು ಇರ್ನ ವಿಷಯ ಅಂದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇರ್ನ ಚಾನೆಲ್ ಉಂಡೆ ಬೊರ್ಚಿಯೇ ಇರೆಗ್ ಬಾಡಿಗೆ ರೂಮ್ ಆವು ಪಿರಸಂದು ಮಣಂದಲ್ಲೇರು. ಸೊ ಕಾಂಡೆ ಸಬ್ಸ್ಕ್ರೈಬ್ ಮಲ್ತದೆ ಓ ಅಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಂತಿನಕ್ಕೆ ಧನ್ಯವಾದಗಳು. ಸುಧಾಕರ್ ಬ್ರದರ್ ವಿದಿನ್ 2.5 ಮಂತ್ದ 2005K ವ್ಯೂಸ್ ಆಪುಂಡು ಒಂದು ಸತ್ಯ. ಅಜ್ಜನ ಪುದರ್ ಲೆತ್ತರು ಆ ಅಜ್ಜೆ ನಂಬುನಾಯನ ಕೈ ಬಿಡ್ಪುಜೇರು ಜೈ ಕೊರಗಜ್ಜ ಅಂದಂದು. ಸ್ವಾಮಿ ಕೊರಗಜ್ಜ ಜೈ ಕೊರಗಜ್ಜ ಸ್ವಾಮಿ ಕೊರಗಜ್ಜ ನೋಡವೆ. ಸುಜಾತ ಸುವರ್ಣ ಓಲು ಸುಜಾತಕ್ಕ ಒಲ್ಪ ಊರಿನ ಸಂಪತ್ತನ ಇರ ಕಲರ್ ಪೋಂಡು ಒಂಚೂರು ಉಂತಲೇ ಬರ್ಪುಂಡು ಅವೇ ಹೌದಾದನ ಒಂಜಿ ಒಯ್ಕು ಒತ್ತೆರೆ ಪೋಯೇ ಅವು ಇರ್ನನೆ ಬತ್ತನು ಮೇಲು.
ಇರ್ನ ಊರು ಒಲ್ಪನ್ನ ಯಾನ ಕುಡ್ಲಾಡು ಅಂದೆ ಎನ್ನ ಪರಂಗಿಬೇಟೆ ಸಿಸ್ಟರ್ ಅಮ್ಮನ ಇಲ್ಲಿ ಯಜಮಾಡಿ ಓ ಅಂದೆ ಯಜಮಾಡಿ ಸಂಪತ್ತನ ಒಂಜಿ ಮೆಸೇಜ್ ಮಾಡಲಿ ಇರು ಕುಡೊಂಜಿ ಇರ್ನ ಕಲ್ಲರ್ ಪೋತುಂಡಿ ಪೋಂಡಿತ್ತೆ ಅವು ಯಾನರೆ ಕಲ್ಲರ್ ಕೊರ್ರೆ ಪೋಯಿ ನೀರೇನ ಕಲ್ಲರ್ ಪೋಂಡು ಸಂಪತ್ ಬ್ರೋ ಒಂದು ಮೆಸೇಜ್ ಹಾಕಿ ಭೀಮ್ರಾವ್ ಬರ್ತೀರಾ ಹಾಯ್ ಭೀಮ್ರಾವ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಮನಸಾಂಡೆ ದಾದ ಸ್ಪೆಷಲ್ ಇರೇಗ್ ಎಂಚತ್ತು ನೀನಿತ್ತ ದಿನಪುರ ಒಪ್ಪ ಸಂಪತ್ತನ್ನು ಉಂತಲೇ ಯಾನು ಪಿದಾಡುವೆ ಅಣ್ಣ ದೇವರೆಡ್ಡೆ ಮಲ್ಪಡು ಎನ್ನ ಆಶೀರ್ವಾದ ಏಪಳ ಇಪ್ಪುಂಡು ಇರೇಗ ಗುಡ್ ನೈಟ್ ಟೇಕ್ ಕೇರ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅವೇ ಇರೇಗ್ಲ ದೇವರೆಡ್ಡೆ ಮಲ್ಪಡು ಎಡ್ಡೆ ನಿದ್ರೆ ಬರಡು ಕೊರಿಯವೆ ನಾನೊಂದು ಮೆಸೇಜ್ ಹಾಯ್ ಪಾಡ್ಲೆ ಅಪ್ಪಗ ನೀಲಿ ಬೈದಿನ ತೂಕ ಬಕ್ಕ ಪೋಲೆ ಬಾಯ್ ಬನ್ನಿ ಓಕೆ ಧನ್ಯವಾದಗಳು ಇರ್ನ ಸಂಡೇ ಏತ್ ಗಂಟೆ ಲೈವ್ ಉಂಡಿ ಕಾಂಡೆ ಓಕೆ ಓಕೆ ಎಂಕೊಂಚ ಟೈಮಿಂಗ್ ಪಲ್ಲೆವೆ ಇಜಿನ ಯಾನ ಆಂಡ ಮನ್ಪೆ ಬೇಗ ಎಚ್ಚರಿಗೆ ಆಂಡ ಒಳ್ಳ ಒಕ್ಕ ಬೈಯಡಿಚ್ಚಿ ಕಾಂಡೆ ಇಂಚ ಪಬ್ಲಿಕ್ ಉಂಡ ತೂಕ ಬಾಯ್ 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 ಎಲ್ಲ ಬಂದು ಅನ್ಪುಣಿ ಯಾವ ನಾನು ಆತರ ಶಿಜ್ಜಿನಿ ಕಸ್ಟಮರ್ ಕಮ್ಮಿ ಇಲ್ಲೇರಿನಿ ಸುಜಲಕ್ಕನ ಮನಸ್ಪುರ ಆಂಡೆ ದಾದ ಸ್ಪೆಷಲ್ ಇರೇಗ ಯಾನು ಪೋಸ್ಟ್ ಪಾಡ್ವೆ ತೂಳೆ ಆತ ಪುರ್ಸೋ ತುಪ್ಪುಜಿ ಭೀಮ್ರಾವಣ್ಣ ನವೀನನ್ನ ಪನ್ನೋಡ ನವೀನ್ ಸರ್ ಪನ್ನೋಡ ಈರುವ ಇಯರ್ ದ ಕಿಡ್ ಕೇನೋದಿಲ್ಲ ಈರ ನವೀನ್ ಎಂದು ಪಲ್ನೆ ಅನ್ನಲ ಪಣುಚಿದ ಆಲ ಪುಡ್ಚಿ ನವೀನ್ ಎಂದು ಪಲ್ನೆ ಯಾನು 79 ದ ಕಿಡ್ಡಿ ಈರು ವಾ ಇಯರ್ ದ ಕಿಡ್ ಬೂತಾಯಿ ಫ್ರೈ ಬೊಕ್ಕ ಬಸಳೆ ಕಜಿಪು ವಾವ್ ಸೂಪರ್ 10 ಮಿಸ್ ಮೂಜಿ ಅವೆಂಜಿನೆ 10 ಮಿಸ್ ಮೂಜಿ 10 ಗಂಟೆಗೆ ಇಜ್ಜಿನ ಮೂಜಿ ಗಂಟೆಗೆ ಅಂದ ಈರು 10 ಗಂಟೆ ಲೈವ್ ಹಿಡಿತಾಳೆ ಯಾನು ಲೈವ್ ಮನ್ಪರ ಆಪುಜ ಪಂಡ ಯಾನ ಎನ್ಮನೆ ಗಂಟೆ ಲಕ್ಕನ ಇರ್ನ ಲೈವ್ ಸ್ಟಾರ್ಟ್ ಉಪ್ಪು ಬೊಕ್ಕ ಈ ಲೈವ್ ಬಂದು ಕೊಲ್ಲ ಮನ್ಪಡ ತೂಕ ಇಂಕೊಂತ ಎಡಿಟಿಂಗ್ಲ ಉಂಡು ಬೊಕ್ಕ ಇರ್ನ ಲೈವ್ ಬರ್ಪೇನು ಬೊಕ್ಕ ಪಾತೆರ್ಗ ಟುಗೆದರ್ ಮನ್ಪುಂಡ ಪಲ್ನೇವೆ ಭೀಮ್ರಾವ್ ಅಂಚ ಅಂಡ ಅನ್ನ ಅಂದು ಪನೊಡೆ ಆಪುಂಡು ಯಾನ್ 88 ಓಕೆ ನೋ ಪ್ರಾಬ್ಲಮ್ ಅನ್ನ ಅಂದಲ ಪನೊಲಿ ತಮ್ಮ ಅಂದಲ ಪನೊಲಿ ನವೀನ್ ಅಂದಲ ಪನೊಲಿ ಒರಂಬ ಮಲ್ಪ ಯಾನು ಇರು ಒರಂಬ ಮಲ್ಪರ ಓಕೆ ಓಕೆ ಯಾನ್ಲ ಬರ್ಪೆ ಬೊಕ್ಕ ತೂಕ ಇರ್ನ ಜನ ಜಾಸ್ತಿ ಇತ್ತು ನಾನು ಅಂತ ಪಾತೆರ್ಗ ಈರು ಎಂಡು ಮನ್ಪೊಕ್ಕ ಯಾನ್ ಸ್ಟಾರ್ಟ್ ಮನ್ಪೆ ಈರು 79 ತೋಜಿಜಾರು ಓ ಅಂದೆ ನಂಬರ್ ಪ್ಲೇಟ್ ಪಾಡೋಡ ಇಂಚ 1979 ಅಂದು ಎಂಕಲ ಚಾನೆಲ್ ಮನ್ಪೊಡು ಬಟ್ ಈರ ಕಾಂಡೆ ಮೆರಡ ದುರ್ಗಕ್ಕಡಕ್ಕೆ ನೀರಾ ಓಕೆ 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 ಅಂದ್ ಟೆಕ್ನಿಕಲಿ ಯಾನು ಮಸ್ತ್ ಪೂರ್ವಣೊಂದು ಓಕೆ ಓಕೆ ನೋ ಪ್ರಾಬ್ಲಮ್ ಎಂಕ್ಲು ಸಪೋರ್ಟ್ ಮನ್ಪೋಯ್ರೆಗ್ ಇರಗ್ ಬೊಕ್ಕೊಂಜಿ ಚಾನೆಲ್ದ ಪುದರ್ ಪಂಡೆ ಇರ್ತ ನಮ್ಮ ತುಳು ಗೈಡ್ ಅಂದು ಐಟ್ ಪೂರ ಡೀಟೇಲ್ಸ್ ಉಂಡಿರಿ ತೂವೊಲಿ ಬೊಕ್ಕ ಇನ್ಸ್ಟಾಗ್ರಾಮ್ ಇತ್ತಂದಂಡ ಇರೆಂಕ್ ಇನ್ಸ್ಟಾಗ್ರಾಮ್ ಒಂಜಿ ಹಾಯ್ ಪಾಡ್ಲಿ ಯಾನಿರಗ್ ಮೆಸೇಜ್ ಮಂತ್ ಕೊರ್ಪೆ ಎಂಚವ ದಾದ ಪೂರ ಮನ್ಪುಣು ಪಂದ್ ಅವೇ ಬೊಕ್ಕ ಅವು ಚಾನೆಲ್ಡ್ ತೂಲೆ ರೈಟ್ ಕೆಲವು ವೀಡಿಯೋ ಪಾಡ್ದೇನು ಆಲ್ರೆಡಿ ದಾಲ ಡೌಟ್ ಇತ್ತನ ಮೆಸೇಜ್ ಪಾಡ್ದು ಕೇನೊಳ್ಳಿ ನಮ್ಮ ತುಳು ಗೈಡ್ ಯಾನೊಂಜಿ ಹಾಯ್ ಪಾಡುವೆ ತೂಲೆ ಅವೇನು ಇತ್ತೆ ಬರ್ಚ ಹಾಯ್ ಪಾಡ್ನ ಲೈವ್ ಸಬ್ಸ್ಕ್ರೈಬ್ ಅಂತ ನಾವು ಮೈನಸ್ ಹಾಕೊಂಡು ಈ ಸರ್ಚ್ ಮನ್ಪ್ಲೆ ನಮ್ಮ ತುಳು ಗೈಡ್ ಅಂತ ಬರ್ಪುಣಿ ಎನ್ನೇ ಈ ಫೋಟೋನೇ ಬರ್ಪುಣು ಸೇಮ್ ಮುಂದೆಟ್ ಇತ್ತಿನಂಚಿ ನನ್ನಿ ಈರು 2,000 ಕಿಡ್ ಲಕ್ಕ ತೋಜಿ ಬರ್ಬೋದು ಇಜ್ಜಪ್ಪ
ಜಪ್ಪು ಬಾಯ್ ಅನ್ನೋದಿಲ್ಲ. ಓಕೆ ಓಕೆ, ಶುಭರಾತ್ರಿ ಸಂಪತ್ತನ್ನ, ಬಾಯ್ ಬಾಯ್, ಥ್ಯಾಂಕ್ ಯು. ಖಂಡಿತ ಖಂಡಿತ, ಓಕೆ ಓಕೆ. ಒಂದು ಎನ್ನ ಬೊಕ್ಕೊಂಜಿ ಚಾನೆಲ್ ಒಂದೆಟ್ಟು ನಮ್ಮ ಕಾಮಿಡಿ ಲೈವ್ ಐಟ್ ಖಾಲಿ ಚಾನೆಲ್ದ ಬಗ್ಗೆ ಮಾತ್ರ ಮನ್ಪುನು ಅವು ಶುರು ಮಂತಿನಾತ್ರೆ. ಸೊ ಎಂಕ್ ಗೊತ್ತಿತ್ತಿನ ಅನ್ನ ಪಂಡದ ಕೊರ್ಪಿನ ಅಂಚ. ಸೊ ನಿಕ್ಲೆಗ್ ತೂದು ಅವು ಗೊತ್ತಾಪುಣ ಇಂಚದಾದ ಮನ್ಪುಣಂದು ಗೊತ್ತಾಯ್ಜಿನೆಲ್ಲ ಕಾಮೆಂಟ್ ಪಾಡ್ದು ಕೇನೋಳಿ ಅನ್ನ ಇರಗ್ ಇನ್ಸ್ಟಾಡ್ ಮೆಸೇಜ್ ಪಾಡಿಡ ಇರಗ್ ಕಲ್ಪ ಪೂರ ಗೊತ್ತಿತ್ತು ಹೆಂಗ್ ಗೊತ್ತಿತ್ತಿನ ಇರಗ್ ಪಂಡು ಕೊರ್ಪೇನು. ಹಾಯ್ ಸರ್ ಬಂದಿರ. ಹಾಯ್ ಶ್ರೀಶೈಲ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ತುಂಬ ದಿವಸ ಆಯಿತು ಬರದೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ನಮ್ಮದು ಊಟ ಆಯಿತು ಬ್ರೋ, ಚಪಾತಿ ಮತ್ತು ಪಲ್ಯ ಇತ್ತು. ಮನ್ಪೊಡಿ ಸುಜಾತಕ್ಕದ ಅದನ್ನೆಲ್ಲ ಮನ್ಪೊಡು ಏನು ಮಸ್ತ್ ಸಪೋರ್ಟ್ ಉಳ್ಳೆ ಮಾತ್ರೆಗಳು ಏರಿಗೂ ಇಲ್ಲಡು ಕುಲೊಂದು ಬೇಜಾರಾಪುಣ ಹಾಕ್ಲು ಯೂಟ್ಯೂಬ್ ಮಂತದ್ದು ಅದಂಡಲ ಒಂಜಿ ಕಾಸು ಬರ್ಪುಣ ಇಜ್ಜಾವು ಬೊಕ್ಕದ ಪ್ರಶ್ನೆ. ಬಟ್ ಟ್ರೈ ಮನ್ಪುಣ ಎಡ್ಡೆ ಸ್ಲಿಮ್ ಆ್ಯಂಡ್ ಫಿಟ್ ಉಳ್ಳರು ದಾಲ ಫಿಸಿಕಲ್ ಆ್ಯಕ್ಟಿವಿಟಿ ಉಳ್ಳರೆ ಅವು ಅಂಚದಲೆಜ್ಜೆ ಮನಸ್ಸು ಅಂತ ಕಮ್ಮಿ ಮನ್ಪುನು. ಬೊಕ್ಕ ಒಂಚೂರು ಜಿಮ್ಮು ಪುರ ಬೋಪು ನಡೇನಿ ಬಯ್ಯನಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆತೆ. ಬೊಕ್ಕ ಟೈಮ್ ತಿಕ್ಕಿನಾಗ ವಾಕಿಂಗ್ ಅಂತೆ, ವಾಕಿಂಗ್ ಜಾಸ್ತಿ. ನಾಟಕ ಕಂಪನಿ ಹೋಗಿದ್ದೆ ಸರ್, ಇವತ್ತು ಬಂದಿದ್ದೀನಿ ಬಾದಾಮಿ. ಹೌದಾ? ಓಕೆ 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 ಓಕೆ, ಎಸ್ ಎಸ್ ಎಂಕ್ ಸಾಧನೆ ಮನ್ಪೊಡು ಮನೊಂದು ಕರೆಕ್ಟ್. ಅವೊಂಜಿ ಮನಸ್ಸು ಇತ್ತಂದಂಡ ಏರೇರ್ದಲ ದಾದಲ ಮನ್ಪರ ಸಾಧ್ಯ ಹೆಚ್ಚಿ ಅವು ಬೋಡು ಮೇಯ್ನ್ ಮನಸ್ಸು ಫಸ್ಟ್ ಅವು ಬೋಡು ನಂಗೆ ಎಂಕ್ ದಾದನ ಮನ್ಪೊಡು ಏರ್ಲ ದಾಲ ಪಂಡೆಡೆಲ್ಲ ನೋ ಡೋಂಟ್ ಕೇರ್ ಬನೋ ಡೋಂಟ್ ಕೇರ್ ಯಾನ್ ದಾಲ ಪೋಡಿ ಚೇರೆಗ್ ನಾನು ಕಲ್ಪೊಡಾಪುನು ಅಂತೆ ಯೂಟ್ಯೂಬ್ ತೂತುದೇ ಕಲ್ಪೊಡಾಪುಣಿ ಈಗ ಸುರುಕೆ ಪೂರ ಗೊತ್ತಾಪು ಜತೆ ಮಾ ಎಂಕು ಲಂಚನೆ ಮಾತೆಲ್ಲ ಬೊಕ್ಕೋರೇನ ತೂತುದೇ ಕಲ್ತದಿ ನಿಜನ ತನ್ನತಿಗೇರೆಗ್ಲ ಗೊತ್ತಾಪುಜಿ. ಬನ್ನಿ ಬಾದಾಮಿಗೆ, ನಾಟಕ ನೋಡಿರುವಂತೆ. ನಾವು ಬಾದಾಮಿಗೆ ಬರಲಿಕ್ಕೆ ತುಂಬ ದಿವಸ ತಾಗ್ಬೋದು ಬರ್ರೆ. ಓಹೋ ಹೋ 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 ಹೋ. ನಮ್ಮ ಒಂಜಿ ನಾಟಕದ ಟೀಮ್ ಉಂಡು ಪಂಚಜನ್ಯ ಪ್ರತಿಷ್ಠಾನ ಪಂದು ಒಲ್ಪಲ ಪ್ರೋಗ್ರಾಮ್ ಇತ್ತುಂಡ ಎಂಕ್ಲೆಗ್ ಪಲ್ನಿ ಓ ಅಂದೆ ಇರು ಐಟ್ ಡ್ರಾಮಡು ಆ್ಯಕ್ಟ್ ಮನ್ಪರ ಇರು. ಆ್ಯಕ್ಚುಲಿ ಯಾನು ಊರುಡಿಜ್ಜಿ ಸಿಸ್ಟರ್, ಯಾನು ದುಬೈಡ್ ಉಪ್ಪುನಿ ಅಂಚ ಎಂಕ್ಲೆಗ್ ಪ್ರಾತ್ ಗೊತ್ತು ಪುಜಿ ಏರ್ನಲ್ಲ ಪ್ರೋಗ್ರಾಮುದ ಬಗ್ಗೆ ಆಯ್ತಾ ಬಗ್ಗೆ ಬರದ ಅಲ್ಲ. ಯಾನ್ ಇರೆಗ್ ಕಾಂಪ್ಲಿಮೆಂಟ್ ಕೊರ್ನಿ ನವೀನನ್ನ ಬೇಜಾರು आवडचवे इच्छा पदा एक ಬೇಜಾರಿ नो ಬೇಜಾರ್ नो ಕೋಪ नो ಗುಸ್ಸಾ ಬೇಜಾರು ಯಾತಕ್ಕೆ ಬೇಜಾರು ಯಾತಕ್ಕೆ ಬೇಜಾರು ಯಾತಕ್ಕೆ ಬೇಜಾರು ಯಾತಕ್ಕೆ ಯಾತಕ್ಕೆ ಬೇಜಾರು ಬೇಜಾರು ಯಾತಕ್ಕೆ. ಓಹೋ ಚೆಲುವೆನ್ನ ನಂದೆಂದಿತು ಚೆಲುವು ನಾಟಕ ಬತ್ತದು ಮಂಗಳಪುರದ ಮಂಗಲಾಂಬೆ ಪಂದು ಬೊಕ್ಕ ಯಕ್ಷಗಾನೆಲ್ಲ ಉಂಡು ಯಕ್ಷವಾಸಂ ಪಂದು ಸೊ ಸಪೋರ್ಟ್ ಮನ್ಪ್ಲೆ. ಓಕೆ ಓಕೆ ನೋ ಪ್ರಾಬ್ಲಮ್. ಓಕೆ ಓಕೆ ಭೀಮ್ರಾವ್ ಜಾಲಿ ಜಾಲಿ ಓನ್ಲಿ ಜಾಲಿ ಮಾರ್ರೆ ಅಂದಂದೆ ಜಾಲಿ ಅದು ಪುಡ್ ಬೊಕ್ಕ ದಾದಂಡು ಲೈಫಲ್ಲಿ ಏಪ ಏಪ ಉಪ್ಪುಜಿ ಅಂದು ಪಂಡ್ರೆ ಅಪ್ಪುಜಿ ನರಮಣಿ. ಸೊ ಆತ ದಿನ ಕುಸಿಟ್ಟು ತೆಲ್ತೊಂದು ನಲ್ತೊಂದು ಪೂರ ಎಡ್ಡೆಡ ಪಾತೆರೊಂದು ಎಂಜಾಯ್ ಮನ್ಪೊಡು ಲೈಫ್ ಏತು ದಿನ ಉಳ್ಳ ಆತ ದಿನ ಮುಕ್ಕದಾಲ ಪಂಡ್ರೆ ಅಪ್ಪುಜಿ.
ಸುರಾದ ಪದ ಗದ ಗಲ ಗಲ ಗಲ. ಓಕೆ ಇನ್ನಿಲ್ಲ ಐವಡಿ ಏರ್ಲ ಆತು ಬರೋಂದು ಜದ ಮುತ್ತು ಜಸ್ ಎಂಜಾಯ್ಡ್ ಉಂತುಬ್ದ ರೋಗಲು ದೂರ ಪೋಪುಂಡು ಅಂದೆ ಎಸ್ ಎಂಜಾಯ್ಡ್ ಇತ್ತಂಡ ರೋಗಲು ದೂರ ಪೋಪುಂಡು ಅಂದಂದು ಎಂಜಾಯ್ ಮಂತಂದು ತೆಲ್ತೊಂದು ಪುರ ಇತ್ತಂಡ ರೋಗ ಅಂತ ಕಮ್ಮಿ ಆಪುಂಡು ಅಂತ ಎಕ್ಸಸೈಸ್ ಮಂತೊಂದು ಮನಸ್ಪುರ ಕಮ್ಮಿ ಮಂತೊಂದು ಎಣ್ಣೆದ ಬಸ್ಸು ಜಾಸ್ತಿ ತಿನ್ನಂದೆ ಒಂಜೆ ಕೊಂಜಿ ಇದು ಆತುಂಡು. ಓ ಭೀಮ್ರಾವ್ ಕಾಸು ಪಾಡ್ಯಾರ ಮಾರ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಧನ್ಯವಾದಗಳು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ. ಇಜ್ಜಿ ಯಾರು ಇನ್ನಿಲ್ಲ ಬೈಜೇರು ಕೋಡೆಲ್ಲ ಬೈಜೇರು ಮುರಲ್ಲ ಮುರಾಣಿ ಕಾಸು ಪಾಡಿರತ್ತೆ ಯಾರು ಕ್ರಾಷ್ಟ ಅಕ್ಕ 5 ಲೋಕ ಬೈದಿನಿ ಇಜ್ಜಿ ಮೇರು ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ഇരുളല്ലു ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ. A smile never makes an enemy but often wins a friend. Correct. ಸುಜಾತಕ್ಕ ಸೂಪರ್ ಸಾಂಗ್ ಬಂದೆ, ಥ್ಯಾಂಕ್ ಯು. ಮೊನೋಫೋಕಸೀನ್ ಬರ್ತೀರ. ಹಾಯ್ ಮೊನೋಫೋಕಸೀನ್, ವೆಲ್ಕಮ್ ಟು ಲೈವ್. ವೇರ್ ಆರ್ ಯು ಫ್ರಮ್? ವಾಟ್ ಈಸ್ ಯುವರ್ ನೇಮ್ ಪ್ರಾಪರ್ಲಿ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಗಿವ್ ಎ 1 ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಥ್ಯಾಂಕ್ ಯು. ಅಲ್ಲೇ ಬರ್ತೀರ ಇರ್ನ ಅಭಿಮಾನಿ ದೇವರುಗಳು ಮಿತ್ತ ತೂಳಿ 10 ಜನ ಬರೋದಿಲ್ಲ. ಬರೋದುಪ್ಪೀರಿ ಕೆಲವ್ರು ಬರ್ಪೀರಿ ಪೋಪೀರು ಅಂಚ ಅಣ್ಣ ಕೋಡೆ ಫುಲ್ಲು ಮಸ್ತು ಜನ ಇರ್ತೀರಿ. ಇಲ್ಲಿ ಕೋಡೆ ಬೈದಾರೆ ಅದು ಲಾಸ್ಟಿಗೆ ಅಪ್ಪ ಕಂಡವಟೆ ಜನ ಬತ್ತಿತ್ತೀರಿ. ಇನಿ ಆತಿಜ್ಜಿ ನಾನು ಬಂದು ಅನ್ಪುಣಿ ಅಲ್ಲ ಟೈಮ್ ಅವನು ಬರ್ತೇನೆ ಬೊಕ್ಕ ಜಪ್ಪುನ್ ಕಾಡೆಲ್ಲ ಕೊಡ್ಬೇಗ ಯಾನ್ ಪಂಡ ಹೊಸ ಜನ ಅಂತ ಬತ್ತೇಡ ಸಬ್ಸ್ಕ್ರೈಬರ್ ಆಪುಂಡತ್ತೆ ಐಕ್ ಬಿಡೋದ್ರ ಅಂತ ವೆಯ್ಟ್ ಮಾಡ್ಪುಣು ఒక వ్యూస్ ಪುರ ಜಾಸ್ತಿ ಪೋಂದುಜಿ ವಿಡಿಯೋಗೆ ಪುರ ಜಾಸ್ತಿ ಇತ್ತೆ. ಸೊ అయినತ್ತು ಅಂಚಿರ್ದಿಂಚಿದ್ದು ಉಳ್ಪದ ಟ್ರೈ ಮಂತ ಸಬ್ಸ್ಕ್ರೈಬರ್ 100 ಎಂದ್ ಆಪೇರು ಅದು ಒಟ್ಟು ದಿನ ಒಳ್ಳೆ ಲೈವ್ ಅಂತ ಬರ್ಪೇರು ಜನ. ಓ ನವೀನ ನಿಂದು ಪೆದಂಬು ಬೇಡ ಅಂತಿದ್ದಾರೆ. ಕನ್ನಡದವರಾ? ಓಕೆ 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 ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಹೇಗಿದ್ದೀರಾ? ಧನ್ಯವಾದಗಳು. ಊಟ ಆಯ್ತಾ ನಿಮ್ಮದು? ಸರಿ ನವೀನ್ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭೀಮ್ರಾವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಸುಜಾತಕ್ಕ. ಓಕೆ ನವೀನ್, ಗುಡ್ ನೈಟ್. ಓಕೆ ಓಕೆ ನಾನು ಸಹ ಬಂದ್ ಮಾಡೋದು ಈಗ. ಥ್ಯಾಂಕ್ಸ್ ಅವೇ, ಥ್ಯಾಂಕ್ ಯು ಸೋ ಮಚ್. ಮಿರಾಕಲ್ ಬಿಲೀವರ್ ಬರ್ತೀರ. ಲವ್ ಫ್ರಮ್ ಯುರೋಪ್. ಓ love from Dubai. Thank you so much. Please give a like. Hit the screen 2 times. We will get the like. And hit the subscribe button. We will get the subscriber. Thank you for supporting. ಮತ್ತೆ ಏನು ಸಮಾಚಾರ? ಶ್ರೀಶೈಲ್ ಅಂತಿದ್ದಾರೆ.
ಸಮಾಚಾರ ಏನಿಲ್ಲ ಬ್ರೋ, ಎಲ್ಲ ನಿಮ್ಮದೇ. ಇವತ್ತು ಇಂಡಿಯಾ ವಿನ್ ಆಯ್ತಲ್ಲ, ಖುಷಿ ಆಯಿತು ಸ್ವಲ್ಪ. ಬೆಳಿಗ್ಗೆ ಸ್ವಲ್ಪ ಬೇಜಾರಾಯಿತು, ಸಂಜೆ ಸ್ವಲ್ಪ ಖುಷಿ ಆಯಿತು. ಲವ್ ಫ್ರಮ್ ಕೇನ್ಯಾ ಬ್ರೋ. ಓಕೆ, ಲವ್ ಫ್ರಮ್ ಅಬುದಾಬಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡದವರು ಕೇನ್ಯಾ ಅಂತ ಯಾಕೆ ಹೇಳ್ತಿದ್ದೀರಿ ಬ್ರೋ? ನೀವು ಕನ್ನಡ ಮಾತಾಡಿದ್ರಲ್ಲ, ಅದೇ ಮೊದಲು ಹೇಳಿದ್ರಾದರೆ ಒಳ್ಳೇದಿತ್ತು, ಹೌದಲ್ವಾ? ಮೊದಲು ಹೇಳಬೇಕಿತ್ತು ನೀವು. ಅದು ನೀವು ಹೇಳಿದ್ರಲ್ಲ, ಓ ನವೀನ ನಿಂದು ಪೆದಂಬು ಬೇಡ ಅಂತ ಹೇಳಿದ್ರಲ್ಲ, ಆಗ ನೀವು ಲವ್ ಫ್ರಮ್ ಕೇನ್ಯಾ ಅಂತ ಹೇಳಬೇಕಿತ್ತು. ಹಾಗಾದರೆ ನಮಗೆ ಸ್ವಲ್ಪ ಡೌಟ್ ಆಗಿತ್ತು, ಹೌದು ಆಗಿರ್ಬೋದು ಅಂತ. ಈಗ ನೀವು ಕನ್ನಡ ಮಾತಾಡಿ ಆಯಿತು, ಕನ್ನಡ ಬರೆದಾಯಿತು, ಇನ್ನು ನೀವು ಕೇನ್ಯಾ ಅಲ್ಲ ಎಂತ ಹೇಳಿದ್ರು ನಮಗೆ ಗೊತ್ತಾಗ್ತದೆ ನೀವು ಕನ್ನಡಿಗರೇ ಅಂತ. ನಮ್ಮ ಅಷ್ಟು ಚಂದ ದೇಶ ಉಂಟು, ಯಾಕೆ ನಾವು ಇನ್ನೊಂದು ದೇಶವನ್ನು ಹೇಳ್ಬೇಕು ಹೇಳಿ? ಬಾಹುಬಲಿ ಥರ್ಡ್ ನೋಡಿದ್ದೀರಾ? ಇಲ್ಲ ಇಲ್ಲ, ನಾನು ಮೂವಿ ನೋಡೋದು ಕಮ್ಮಿ ಬ್ರೋ. ನಾನು ಮೂವಿ ನೋಡಲ್ಲ ಜಾಸ್ತಿ. ಇಲ್ಲಿ ಮೂವಿ ನೋಡಲಿಕ್ಕೆಲ್ಲ ಕಾಸ್ಟ್ಲಿ ತುಂಬ. ಲವ್ ಫ್ರಮ್ ನಾರ್ತ್ ಕೊರಿಯಾ ಅಂತಿದ್ದಾರೆ ಭೀಮರಾವ್ ಬ್ರೋ. ಲವ್ ಫ್ರಮ್ ಶಾರ್ಜಾ, ದುಬೈ, ಅಬುದಾಬಿ, ಶಾರ್ಜಾ. ನನ್ನೆಲ್ಲ 4 ಎಮಿರೇಟ್ಸ್ ಉಂಟು ಬೋರ್ಡೊಂದ ನಾವೇ. ಈ ರಾತ್ರಿ ಹಾಡು ಪಿಸು ಮಾತಲಿ, ನಾ ಕಂಡೆ ಇನಿದಾದ ಸವಿರಾಗವ. ಯಾಲ ಮೂವಿ ತೂಪುಜಿ ಅಂದೆ. ಟಿ ವಿಲ ತೂಪುಜಾರ, ವೆರಿ ಗುಡ್. ಎಡ್ಡೆಡ್ಡೆ ಮೂವಿ ತೂದು ಪಂಡ ಅಂಚಿನದಲ್ಲ ಇಪ್ಪುಜಿ ಹೊರರೆಡ್ಡೆಪ್ಪುಂಡು. ಮಿರಾಕ್ಲೆಸ್ ಬಿಲೀವರ್ ಬತ್ತೀರು. ವಾವ್, ಸೂಪರ್ ವಾಯ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಿರಾಕಲ್ ಬಿಲೀವ್ಸ್. ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಡೋಂಟ್ ಮೈಂಡ್. ಥ್ಯಾಂಕ್ ಯು. ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಲಿಸದ ರಂಗೋಲಿ, ಆಸೆ ಹೂವ ಆಸಿ ಕಾದೆ ನಡೆ ನೀ ಕನಸ ಹೊಸಕಿ ಬಿಡದೆ, ನಗುವ ನಯನ. ಒಬ್ಬರಿಗೆ ಒಂದೇ ಕಂಟ್ರಿ ಹೇಳಲಿಕ್ಕೆ, ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆ ಇದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಬ್ರೋ ಡ್ಯಾಶ್ ಆಡಿ, ಅದು ಗೊತ್ತಿಲ್ಲ ಬ್ರೋ ನನಗೆ. ಜಾಫರ್ ಶರೀಫ್ ಬರ್ತೀರಾ? ಹಾಯ್ ಜಾಫರ್ ಶರೀಫ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಯಾವ ಊರು ನಿಮ್ಮದು? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮ್ಯಾಂಗ್ಳೂರು ನಂದು. ಹೌದಾ? ಓಕೆ ಓಕೆ ಓಕೆ. ನಮ್ಮ ಚಾನಲ್ಗೆ ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ? ನಿಮಗೇನು ತೊಂದರೆ ಇಲ್ಲ ಅಂದರೆ ಹಾಗೆಯೇ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ, ಅದು ಸಹ ನಮಗೆ ಸ್ವಲ್ಪ ಉಪಯೋಗ ಆಗ್ತದೆ. ಇಜ್ಜಿ ಅನ್ನ ಏಲ್ನಲ್ಲಿ ಮೂಜಿ ಹೇಳಿದ್ರಲ್ಲ ಅದಕ್ಕೆ ಅಂಚನ. ಬೊಕ್ಕೊಂಜಿ ಇಂದಿ ನಮ್ಮ ಅಲೈನ್ ಬೊಕ್ಕ ಉಮಲ್ ಕ್ವೈನ್ ಬೊಕ್ಕ ಅಜಿಮಾನ್ 7 ಎಮಿರೇಟ್ಸ್.
ಓಹೋ ಲ ಲ ಲ ಲ ಲ ಲ ಲ ಲ ಲ. ಸುಜಾತಕ್ಕ ದಾದೆ ಆದುಲ್ಲರು ನವೀನ್ ದುಬೈಡ್ ಯಾನ ಒಂಜಿ ಎಲ್ಲಿಯ ಬೇಲೆ ಎಂಕ್ಲ ಕಂಪನಿಡ್ ಒಂಜಿ ಅಡ್ಮಿನ್ ಆದುಲ್ಲ ಆಫೀಸಿಡ್. ದಾದೆ ಜಾಬ್ ಇರ್ನ ಅಡ್ಮಿನ್ ಅಡ್ಮಿನ್ ಆಫೀಸ್ ಅಡ್ಮಿನ್ ಆದುಲ್ಲ. ಓಕೆ ಓಕೆ ಗುಡ್ ಅಂತಿದ್ದಾರೆ. ಓಕೆ ನಮ್ಮ ಲೈವ್ ಎಂಡ್ ಬಂದ್ಬೇಕ ನನ್ನ ಇಯರ್ ಲೆಜ್ಜರ್ ಜಾಸ್ತಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತೆಲ್ಲ ಸಪೋರ್ಟ್ ಮಾಡ್ತೀನಿ ಗೀತ ಹೊರ್ತು ಧನ್ಯವಾದಗಳು ಎಲ್ಲ ತಿಕ್ಕಗ ಸುಮಕ್ಕ ಹೊಲ ಕೋಲದಲ್ತು ಲೈವ್ ಬೈದೇರು. ಬಸವರಾಜ್ ಬರ್ತೀರಾ? ಹಾಯ್ ಬಸವರಾಜ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಬಸವರಾಜ್ರವರು ನೀವು ಮೊದಲು ಬಂದಿದ್ದೀರಲ್ಲ, ಇವತ್ತು ಫಸ್ಟ್ ಬಂದಿದ್ದ? ಕೋಕಿ ಕರೆದ ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಹೂವು ಚೆಲುವಾಗಿ ಅರಳಿ ದುಂಬಿ ಸೆಳೆಯೋದು ಸಹಜ, ಹೆಣ್ಣು ಸೊಗಸಾಗಿ ಬೆಳೆದು ಗಂಡು ಬಯಸೋದು ಸಹಜ, ಹೀಗೇಕೆ ನಿನಗೆ ಕಾಂಗಿ ಬದುಕು, ಹೀಗೇಕೆ ನಿನಗೆ ಕಾಂಗಿ ಬದುಕು, ಸಂಗಾತಿರದೆ ಬಾಳೆಲ್ಲ ಬರಿದು, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಭೂಮಿ ಆಕಾಶ ಸೇರಿ ಕಲೆತು ಕೂಡೋದು ಉಂಟೆ, ಕಡಲು ತಾನಾಗಿ ಹರಿದು ನದಿಗೆ ಸೇರೋದು ಉಂಟೆ, ಚೂರಾದ ಹೃದಯ ಮತ್ತೊಮ್ಮೆ ಮಿಡಿದು, ಚೂರಾದ ಹೃದಯ ಮತ್ತೊಮ್ಮೆ ಮಿಡಿದು, ಜೀವಂತ ಬದುಕಿ ಬಾಂಬಂದ ತರದು, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ,
ಪ್ರೀತಿ ಹೃದಯ ಭಾರ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಇವತ್ತಿನ ಲೈವ್ ಕಾರ್ಯಕ್ರಮ ಇಲ್ಲಿಗೆ ಮುಗೀತು. ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.